ಮಾಡ್ಲಾ ಮಾತಾಡಿ? ಸ್ಕ್ರೀನ್ ಬಂತಲ್ಲ ಮಾತಾಜಿ? ಬಂದಿದೆ. ಎಲ್ಲರಿಗೂ ಶ್ರೀರಾ ಎಲ್ಲರಿಗೂ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗುಣ सहगण रघुनाथान्वितं तं सजीवं साधैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सगण ललिता श्रीविशाखान्वितांश्च नमः. ॐ विष्णुपदाय कृष्णप्रेष्ठाय भूतले श्रीमते भक्तिवेदान्तस्वामी इति नामिने. नमस्ते सारस्वते देवे गौरवाणी प्रचारिणी निर्विशेष शून्यवादी पाश्चात्यदेशतारिणे. नमः. ॐ विष्णुपादाय कृष्णप्रेष्ठाय भूतले श्रीमते भक्तिसिद्धान्त सरस्वती इति नामिने. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो महावदन्याय कृष्णप्रेमा प्रदायते कृष्णाय कृष्णचैतन्य नाम्ने गौरात्विषे नमः. हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमोस्तुते. तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये. श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा कृष्ण कृष्ण हरे 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 राम 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 हरे हरे. हरे कृष्णा कृष्ण कृष्ण हरे 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 राम 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 हरे हरे. ಹರೇ ಕೃಷ್ಣ. ಎಲ್ಲರಿಗೂ ಲೀಲಾಮೃತ ತರಗತಿಗೆ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಇಲ್ಲಿ ಕೊನೆಗಳಿಗೆಯ ಮಹಾ ಪ್ರಯತ್ನದಿಂದ ಭಕ್ತರು ಗುಡಾರವನ್ನು ತಂದು ಜಾಹೀರಾತಿನಂತೆ ಸರಿಯಾದ ಸಮಯಕ್ಕೆ ಪ್ರಭುಪಾದರು ಕಾರ್ಯಕ್ರಮ ಪ್ರಾರಂಭಿಸಲು ಅದನ್ನು ಸಿದ್ಧಪಡಿಸಿದರು. ಪ್ರಾರಂಭದ ದಿನ ಭಕ್ತರು ನಗರದ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಪ್ರಭುಪಾದರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಸವಾರಿ ಕೊಂಡೊಯ್ಯಲಾಯಿತು. ಕಸೂತಿಯಿಂದ ಅಲಂಕೃತವಾದ ಒಂದು ದೊಡ್ಡ ಛತ್ರಿಯು ಅವರ ಶಿರಕ್ಕೆ ನೆರಳು ನೀಡುತ್ತಿತ್ತು. ಹಾಗೆಯೇ ಮೆರವಣಿಗೆಯಲ್ಲಿ ಸಾಲಂಕೃತ ಆನೆಗಳಿದ್ದವು. ಬ್ಯಾಂಡ್ ಸೆಟ್ ಇತ್ತು ಮತ್ತು ಕೀರ್ತನೆಯಲ್ಲಿ ತೊಡಗಿದ್ದ ಅಮೆರಿಕನ್, ಯುರೋಪಿಯನ್ ಮತ್ತು ಭಾರತೀಯ ಭಕ್ತರ ಸಮೂಹವಿತ್ತು. ಶ್ರೀಲ ಪ್ರಭುಪಾದರ ಮೊದಲ ಕಾರ್ಯಕ್ರಮ ಬೆಳಗಿನ ಭಾರಿ ಜನಸ್ತೋಮವನ್ನು ಆಕರ್ಷಿಸಲೆಂದು ಬೆಳಗ್ಗೆ ಗೋವಿಂದಜಿ ದರ್ಶನದ ಬಳಿಕ ಏರ್ಪಾಟಾಗಿತ್ತು. ಜನರು ರಾಧಾ ಗೋವಿಂದಜಿ ದರ್ಶನಕ್ಕೆಂದು ದೇವಾಲಯಕ್ಕೆ ಆತುರಾತುರವಾಗಿ ಬರುತ್ತಿದ್ದರು. ಅಲ್ಲಿಂದ ಹೊರಬಂದವರೇ ದೇವಾಲಯದ ಪಕ್ಕದಲ್ಲೇ ಇದ್ದ ವಿಸ್ತಾರವಾದ ಹರೇ ಕೃಷ್ಣ ಚಪ್ಪರಕ್ಕೆ ಭೇಟಿ ನೀಡುತ್ತಿದ್ದರು. ಪ್ರಾರಂಭದಿಂದ ಬೆಳಿಗ್ಗೆ ಪ್ರಭುಪಾದರು ಸದ್ಯದಲ್ಲೇ ನ್ಯೂಯಾರ್ಕಿನ ಇಸ್ಕಾನ್ ದೇವಾಲಯಕ್ಕೆ ಸಾಗಿಸಬೇಕಾಗಿದ್ದ ರಾಧಾಕೃಷ್ಣರ ವಿಗ್ರಹಗಳಿಗೆ ಅಭಿಷೇಕ ಮಹೋತ್ಸವವನ್ನು ನೆರವೇರಿಸಿದರು. ಆ ವಿಗ್ರಹಗಳಿಗೆ ರಾಧಾ ಗೋವಿಂದ ಎಂದು ಅವರು ನಾಮಕರಣ ಮಾಡಿದರು. ಶಿಷ್ಯನೊಬ್ಬನ ಅಗ್ನಿ ಕಾರ್ಯವನ್ನು ನೆರವೇರಿಸಿದ ಬಳಿಕ ಪ್ರಭುಪಾದರು ಜನಸ್ತೋಮಕ್ಕೆ ಹಿಂದಿಯಲ್ಲಿ ಪ್ರವಚನ ನೀಡಿದರು. ಉಳಿದ ದಿನಗಳಿಗಾಗಿ ಕಾರ್ಯಕ್ರಮಗಳು ಹೀಗಿದ್ದವು: ಬೆಳಗ್ಗೆ ಮತ್ತು ಸಂಜೆ ಪ್ರವಚನ, ಕೀರ್ತನೆ ಮತ್ತು ಪ್ರಸಾದ ವಿನಿಯೋಗ.
ಜೈಪುರದಲ್ಲಿ ಪ್ರಚಾರದಲ್ಲಿ ತೊಡಗಿರುವಾಗ ಅದೇ ವೇಳೆಗೆ ಪ್ರಭುಪಾದರು ಜಗತ್ತಿನ ವಿವಿಧ ಸ್ಥಳಗಳಲ್ಲಿದ್ದ ತಮ್ಮ ಕೇಂದ್ರಗಳ ವ್ಯವಹಾರಗಳ ಬಗ್ಗೆ ಯೋಚಿಸುತ್ತಿದ್ದರು ಮತ್ತು ಪತ್ರಗಳ ಮೂಲಕ ತಮ್ಮ ಶಿಷ್ಯರಿಗೆ ಸಲಹಾ ಸೂಚನೆಗಳನ್ನು ನೀಡುತ್ತಿದ್ದರು. ಜೈಪುರದಲ್ಲಿ ದಿನಕ್ಕೆರಡು ಪ್ರವಚನಗಳನ್ನು ನೀಡುತ್ತಾ ಅತಿಥಿಗಳು, ಗೆಳೆಯರು ಮತ್ತು ಭಕ್ತರನ್ನು ನಿರಂತರವಾಗಿ ಭೇಟಿಯಾಗಿ ಮಾತುಕತೆಗಳಲ್ಲೇ ತೊಡಗುತ್ತಾ ಅವರು ದಿನವಿಡೀ ಕಾರ್ಯತತ್ಪರರಾಗಿದ್ದರೂ ಸಹ ಇತರ ಸ್ಥಳಗಳನ್ನು ಮತ್ತು ಜವಾಬ್ದಾರಿಗಳನ್ನು ಅವರು ಮಾತಾಜಿ ಮೇಲ್ ಮಾಡಬೇಕು ಅವರು ಮರೆಯುವಂತಿರಲಿಲ್ಲ, ಏಕೆಂದರೆ ಅವರ ಆಂದೋಲನವು ಏಕಕಾಲದಲ್ಲಿ ಹಲವಾರು ಕಡೆ ನಡೆಯುತ್ತಿತ್ತು. ಯುದ್ಧದ ಕಾಲದಲ್ಲಿ ಸೈನ್ಯಾಧಿಕಾರಿಯು ಬೇರೆ ಬೇರೆ ಕಡೆ ತನ್ನ ಶಿಬಿರ ಹೂಡುವಂತೆ ಪ್ರಭುಪಾದರು ತಾತ್ಕಾಲಕ್ಕೆ ಎಲ್ಲಿದ್ದರೆ ಅದೇ ಅವರ ಶಿಬಿರವಾಗಿರುತ್ತಿತ್ತು. ಹೀಗೆ ಜೈಪುರದಲ್ಲಿನ ಅವರ ಪ್ರಚಾರವು ಅವರ ವಿಶ್ವವ್ಯಾಪ್ತಿಯ ಕಾರ್ಯಾಚರಣೆಯ ಒಂದು ಸಣ್ಣ ಭಾಗ ಮಾತ್ರವಾಗಿತ್ತು. ಸಾಕ ಹರೇ ಮಾತಾಜಿ? ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಮಾತಾಜಿ, ಬಿ ಧನ್ಯವಾದಗಳು. ಎನ್ ಮಂಜುಳಾ ಮಾತಾಜಿ ಓದಿ. ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಮಾತಾಜಿ ಎಲ್ಲಿಂದ ಮಾತಾಜಿ? ಜೈಪುರದಿಂದ ಕಲ್ಕತ್ತಾದ. ಜೈಪುರದಿಂದ ಕಲ್ಕತ್ತಾದ ಶಿಷ್ಯರಿಗೆ ಪತ್ರ ಬರೆದು ಪ್ರಭುಪಾದರು ಮಾಯಾಪುರದ ಜಮೀನಿನ ಅಭಿವೃದ್ಧಿಗೆ ಗಮನ ಕೊಡಬೇಕೆಂದು ಅವರನ್ನು ಒತ್ತಾಯಿಸಿದರು. ಮಾರ್ಚ್ ತಿಂಗಳಲ್ಲಿ ಬರುವ ಚೈತನ್ಯ ಮಹಾಪ್ರಭುಗಳ ಜನ್ಮದಿನದ ವೇಳೆಗೆ ಮಾಯಾಪುರದಲ್ಲಿ ಒಂದು ವಿಜೃಂಭಣೆಯ ಪ್ರಾರಂಭೋತ್ಸವವನ್ನು ಏರ್ಪಡಿಸಬೇಕೆಂದು ಅವರ ಆಸೆಯಾಗಿತ್ತು. ದುರ್ದೈವವಶಾತ್ ವಿದೇಶಿಯರು ನದಿಯ ಒಳಕ್ಕೆ ಪ್ರವೇಶಿಸದಂತೆ ಸರ್ಕಾರವು ನಿರ್ಬಂಧ ವಿಧಿಸಿತ್ತು, ಏಕೆಂದರೆ ಅದು ಬಾಂಗ್ಲಾದೇಶಕ್ಕೆ ಹತ್ತಿರದಲ್ಲಿತ್ತು. ಅನುಮತಿಗಾಗಿ ದಯವಿಟ್ಟು ಕಷ್ಟಪಟ್ಟು ಪ್ರಯತ್ನಿಸಿ. ಪ್ರಭುಪಾದರು ಕಲ್ಕತ್ತಾದ ಶಿಷ್ಯರನ್ನು ಒತ್ತಾಯಿಸಿದರು, ಏಕೆಂದರೆ ಚೈತನ್ಯ ಮಹಾಪ್ರಭುಗಳ ಜನ್ಮದಿನದಂದು ನಾವೆಲ್ಲರೂ ಅಲ್ಲಿ ಸೇರಬೇಕು. ಸರ್ಕಾರವು ತಮ್ಮ ಜನರನ್ನು ನಿರ್ಬಂಧಿಸುತ್ತಿರುವ ಬಗ್ಗೆ ತಮ್ಮ ಕಳವಳವನ್ನು ಅವರು ಮತ್ತೆ ಮತ್ತೆ ಪ್ರಸ್ತಾಪಿಸಿದರು. ನಾವು ಸಾಮಾನ್ಯ ಯಾತ್ರಾರ್ಥಿಗಳಂತೆ ಅಲ್ಲಿಗೆ ಹೋಗಿ ಅಲ್ಲಿ ಶಿಬಿರ ಹೂಡಿ ನಿರಂತರ ಕೀರ್ತನೆಯಲ್ಲಿ ತೊಡಗಿದರೆ ತೊಂದರೆಗಳೇನು ಬರಲಾರವೆಂದು ನನ್ನ ಅನಿಸಿಕೆ. ನೋಡುವ ಯಾರಿಗೇ ಆಗಲಿ ನಾವು ಚೈತನ್ಯ ಮಹಾಪ್ರಭುಗಳ ನಿಷ್ಠ ಭಕ್ತರೆಂದು ಪಾಕಿಸ್ತಾನಿ ಬೇಹುಗಾರರಲ್ಲವೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಬಳಿಕ ಪ್ರಭುಪಾದರು ನೈರೋಬಿಯಲ್ಲಿನ ತಮ್ಮ ಶಿಷ್ಯರಿಗೆ ಪತ್ರ ಬರೆದು ತಮ್ಮ ಆಶೀರ್ವಚನಗಳಿಂದ ಅವರನ್ನು ಹುರಿದುಂಬಿಸಿದರು. ಭಗವಂತನ ಸಂತೋಷಕ್ಕಾಗಿ ನಿಮ್ಮ ಕಠಿಣ ಶ್ರಮವನ್ನು ಮುಂದುವರಿಸಿ. ನೀವೆಲ್ಲರೂ ನಿಮ್ಮ ಭಗವದ್ಧಾಮಕ್ಕೆ ಹಿಂದಿರುಗುತ್ತೀರಿ. ಸ್ಯಾನ್ ಡಿಯೋಗೋ ದೇವಾಲಯದ ಅಧ್ಯಕ್ಷರಿಗೆ ಪ್ರಭುಪಾದರು ಬರೆದರು. ಪುಸ್ತಕಗಳ ಮಾರಾಟವು ಅತಿ ವೇಗದಿಂದ ಹೆಚ್ಚುತ್ತಿರುವುದನ್ನು ನಿಮ್ಮಿಂದ ತಿಳಿದು ನನಗೆ ತುಂಬಾ ಸಂತೋಷವಾಗಿದೆ. ಸಂಘದ ಎಲ್ಲಾ ಕಡೆಗಳಿಂದಲೂ ನನಗೆ ಇಂತಹ ಶುಭ ಸಮಾಚಾರಗಳು ಬರುತ್ತಿವೆ. ಇದಕ್ಕಿಂತ ಹರ್ಷದಾಯಕವಾದದ್ದು ನನಗೆ ಇನ್ಯಾವುದೂ ಇಲ್ಲ. ಪ್ರಭುಪಾದರು ಮುಂಬಯಿಯ ಜಮೀನಿನ ಬಗ್ಗೆ ಮತ್ತೆ ಮತ್ತೆ ಯೋಚಿಸುತ್ತಿದ್ದರು. ಕೆಲವು ಸಲ ಅಲ್ಲಿದ್ದ ತಮ್ಮ ಪ್ರತಿನಿಧಿಗಳೊಂದಿಗೆ ಅವರು ಈ ಬಗ್ಗೆ ಮಾತಾಡಿದರು ಮತ್ತು ಪತ್ರಗಳಲ್ಲೂ ಇದನ್ನು ಪ್ರಸ್ತಾಪಿಸಿದರು. ಮುಂಬಯಿ ಜಮೀನಿನ ಕ್ರಯದ ವ್ಯವಹಾರ ಇನ್ನೂ ಪೂರ್ಣಗೊಂಡಿರಲಿಲ್ಲ. ತಮ್ಮ ಶಿಷ್ಯರು ಕರಾರಿನ ಪ್ರಕಾರ ಹಣವನ್ನು ಪಾವತಿ ಮಾಡಿ ಆ ಜಮೀನಿಗೆ ಹೋಗಿ ನೆಲೆಸಬೇಕೆಂಬುದು ಪ್ರಭುಪಾದರ ಇಂಗಿತವಾಗಿತ್ತು. ಈ ವಿಚಾರದಲ್ಲಿ ಅವರಿಗೆ ಕೊಂಚ ಆತಂಕವೂ ಇತ್ತು. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಮಾತಾಜಿ, ಹೇಳಿ, ಧನ್ಯವಾದ. ವಿವರಿಸಿ. ಹೇಳಲಾ ಇಲ್ಲಿಂದ? ಓಕೆ. ಸೊ ಕೊನೆಗಳಿಗೆನಲ್ಲಿ ಏನ್ ಮಾಡ್ತಾರೆ, ಅವರು ತುಂಬಾನೇ ಮಹಾಪ್ರಯತ್ನ ಮಾಡ್ತಾರೆ. ಆಮೇಲೆ ಭಕ್ತರ ಗೂಡಾರವನ್ನು ತಂದು ಜಾಹೀರಾತಿನಂತೆ ಸರಿಯಾದ ಸಮಯಕ್ಕೆ ಪ್ರಭುಪಾದರು ಏನ್ ಮಾಡ್ತಾರೆ, ಕಾರ್ಯಕ್ರಮ ಎಲ್ಲ ಪ್ರಾರಂಭಿಸಲು ಅದನ್ನು ಎಲ್ಲ ಸಿದ್ಧಪಡಿಸಿದ್ರು. ಪ್ರಾರಂಭದ ದಿನ ಭಕ್ತರು ನಗರದ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ರು. ಅವರು ಪ್ರಭುಪಾದರನ್ನು ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಸವಾರಿಯನ್ನು ಕೊಂಡೊಯ್ಯಲಾಯಿತು. ಆಮೇಲೆ ಅಲ್ಲಿ ಕಸೂತಿಯಿಂದ ಎಂಬ್ರಾಯ್ಡ್ರಿ ಮಾಡ್ತಾರಲ್ಲ, ಅದು ಕಸೂತಿ ಅಲಂಕೃತವಾದ ಒಂದು ದೊಡ್ಡ ಛತ್ರಿ ಅವರ ಶಿರಕ್ಕೆ ನೆರಳು ನೀಡುತ್ತಿತ್ತು. ಹಾಗೆಯೇ ಮೆರವಣಿಗೆಯಲ್ಲಿ ಸಾಲಂಕೃತ ಆನೆಗಳೂ ಇದ್ವು, ಬ್ಯಾಂಡ್ ಸೆಟ್ ಇತ್ತು ಮತ್ತು ಕೀರ್ತನೆಯಲ್ಲಿ ತೊಡಗಿದ್ದ ಅಮೆರಿಕನ್, ಯುರೋಪಿಯನ್ ಮತ್ತು ಭಾರತೀಯ ಭಕ್ತರ ಒಂದು ಸಮೂಹವು ಅಲ್ಲಿತ್ತು. ಶಿಲಾ ಪ್ರಭುಪಾದರ ಮೊದಲ ಕಾರ್ಯಕ್ರಮ ಏನು ಅಂತಂದ್ರೆ, ಬೆಳಗಿನ ಬಾರಿ ಜನಸ್ತೋಮವನ್ನು ಆಕರ್ಷಿಸಲೆಂದು ಬೆಳಗ್ಗೆನೆ ಗೋವಿಂದಜಿ ದರ್ಶನದ ಬಳಿಕ ಏರ್ಪಾಟಾಗಿತ್ತು. ಜನರು ರಾಧಾ ಗೋವಿಂದ್ ಜಿ ದರ್ಶನಕ್ಕೆಂದೇ
ದೇವಾಲಯಕ್ಕೆ ಆತುರವಾಗಿ ಅವರು ಬರ್ತಾ ಇದ್ರು. ಅಲ್ಲಿಂದ ಹೊರ ಬಂದವರೇ ದೇವಾಲಯದ ಪಕ್ಕದಲ್ಲೇ ಇದ್ದ ವಿಸ್ತಾರವಾದ ಹರೇ ಕೃಷ್ಣ ಚಪ್ಪರಕ್ಕೆ ಭೇಟಿ ನೀಡ್ತಾ ಇದ್ರು. ಪ್ರಾರಂಭದ ದಿನ ಬೆಳಗ್ಗೆ ಪ್ರಭುಪಾದರು ಸದ್ಯದಲ್ಲೇ ನ್ಯೂಯಾರ್ಕಿನ ಇಸ್ಕಾನ್ ದೇವಾಲಯಕ್ಕೆ ಸಾಗಿಸಬೇಕಾಗಿದ್ದ ರಾಧಾಕೃಷ್ಣರ ವಿಗ್ರಹಗಳಿಗೆ ಅಭಿಷೇಕ ಮಹೋತ್ಸವವನ್ನು ನೆರವೇರಿಸಿದ್ರು. ಅವರು ಆ ವಿಗ್ರಹಗಳಿಗೆ ರಾಧಾ ಗೋವಿಂದ ಎಂದು ಅವರು ನಾಮಕರಣ ಮಾಡಿದ್ರು. ಶಿಷ್ಯನೊಬ್ಬನು ಅಗ್ನಿ ಕಾರ್ಯವನ್ನು ನೆರವೇರಿಸಿದ ಬಳಿಕ ಪ್ರಭುಪಾದರು ಜನಸ್ತೋಮಕ್ಕೆ ಹಿಂದಿಯಲ್ಲಿ ಪ್ರವಚನ ಮಾಡಿದ್ರು. ಅವರು ಉಳಿದ ದಿನಗಳಿಗಾಗಿ ಕಾರ್ಯಕ್ರಮಗಳು ಹೀಗಿದ್ದವು. ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಪ್ರವಚನ, ಕೀರ್ತನೆ ಮತ್ತು ಪ್ರಸಾದ ವಿನಿಯೋಗ ಇರ್ತಾ ಇತ್ತು. ಸೊ ಜೈಪುರದಲ್ಲಿ ಪ್ರಚಾರ ತೊಡಗಿರುವಾಗ ಅದೇ ವೇಳೆಗೆ ಪ್ರಭುಪಾದರು ಜಗತ್ತಿನ ವಿವಿಧ ಸ್ಥಳಗಳಲ್ಲಿದ್ದ ತಮ್ಮ ಕೇಂದ್ರದ ವ್ಯವಹಾರಗಳ ಬಗ್ಗೆಯೂ ಯೋಚಿಸ್ತಾ ಇದ್ರು ಮತ್ತು ಪತ್ರಗಳ ಮೂಲಕ ತಮ್ಮ ಶಿಷ್ಯರಿಗೆ ಸಲಹೆ ಸೂಚನೆಗಳನ್ನು ಅವರು ಕೊಡ್ತಾನೆ ಇದ್ರು. ಜೈಪುರದಲ್ಲಿ ದಿನಕ್ಕೆರಡು ಪ್ರವಚನಗಳನ್ನು ನೀಡುತ್ತಾ ಅತಿಥಿಗಳು, ಗೆಳೆಯರು ಮತ್ತು ಭಕ್ತರನ್ನು ನಿರಂತರವಾಗಿ ಭೇಟಿಯಾಗಿ ಮಾತುಗಳಲ್ಲಿ ತೊಡಗುತ್ತಾ ಅವರು ದಿನವಿಡೀ ಕಾರ್ಯತತ್ಪರರಾಗಿದ್ದರೂ ಸಹ ಇತರ ಸ್ಥಳಗಳನ್ನು ಮತ್ತು ಜವಾಬ್ದಾರಿಗಳನ್ನು ಅವರು ಮರಿತಾನೆ ಇರ್ಲಿಲ್ವಂತೆ. ಏಕೆಂದರೆ ಅವರ ಆಂದೋಲನವು ಏಕಕಾಲದಲ್ಲಿ ಹಲವಾರು ಕಡೆ ನಡೀತಾ ಇತ್ತು. ಯುದ್ಧದ ಕಾಲದಲ್ಲಿ ಸೈನ್ಯಾಧಿಕಾರಿಯು ಬೇರೆ ಬೇರೆ ಕಡೆ ತನ್ನ ಶಿಬಿರ ಹೂಡುವಂತೆ ಮತೆಜಿ ಇದು ಎಕೋ ಆಗ್ತಾ ಇದೆ. ಪ್ರಭುಪಾದರು ತತ್ಕಾಲಕ್ಕೆ ಎಲ್ಲಿದ್ದರೆ ಅದೇ ಅವರ ಶಿಬಿರವಾಗಿರುತ್ತಿತ್ತು. ಹೀಗೆ ಜೈಪುರದಲ್ಲಿನ ಅವರ ಪ್ರಚಾರವು ಅವರ ವಿಶ್ವವ್ಯಾಪ್ತಿಯ ಕಾರ್ಯಾಚರಣೆಯ ಒಂದು ಅತಿ ಸಣ್ಣ ಭಾಗ ಮಾತ್ರ ಆಗಿತ್ತದು. ಜೈಪುರದಿಂದ ಕಲ್ಕತ್ತಾದ ಶಿಷ್ಯರಿಗೆ ಪತ್ರ ಬರೆದ್ರು. ಪ್ರಭುಪಾದರು ಮಾಯಾಪುರದ ಜಮೀನಿನ ಅಭಿವೃದ್ಧಿಗೆ ಗಮನ ಕೊಡಬೇಕೆಂದು ಅವರನ್ನು ಒತ್ತಾಯಿಸಿದ್ರು. ಮಾರ್ಚ್ ತಿಂಗಳಲ್ಲಿ ಚೈತನ್ಯ ಮಹಾಪ್ರಭುಗಳದ್ದು ಜನ್ಮದಿನ ಬರ್ತಾ ಇದೆ. ಆ ವೇಳೆಗೆ ಸರಿಯಾಗಿ ಮಾಯಾಪುರದಲ್ಲಿ ಒಂದು ವಿಜೃಂಭಣೆ ಪ್ರಾರಂಭೋತ್ಸವವನ್ನು ನಾವು ಏರ್ಪಡಿಸಬೇಕು ಅಂತ ಪ್ರಭುಪಾದರ ಆಸೆ ಆಗಿತ್ತು. ದುರ್ದೈವವಶಾತ್ ಏನಾಯ್ತು, ವಿದೇಶಿಯರು ನದಿಯ ಒಳಕ್ಕೆ ಪ್ರವೇಶಿಸದಂತೆ ಸರ್ಕಾರ ಒಂದು ನಿರ್ಬಂಧವನ್ನ ವಿಧಿಸ್ಬಿಡ್ತು. ಏಕೆಂದ್ರೆ ಅದು ಬಾಂಗ್ಲಾದೇಶಕ್ಕೆ ಹತ್ರವಾಗಿತ್ತು. ಅನುಮತಿಗಾಗಿ ದಯವಿಟ್ಟು ಕಷ್ಟಪಟ್ಟು ಪ್ರಯತ್ನಿಸಿ ಪ್ರಭುಪಾದರು ಕಲ್ಕತ್ತಾದ ಶಿಷ್ಯರನ್ನು ಒತ್ತಾಯಿಸಿದರು. ಏಕೆಂದರೆ ಚೈತನ್ಯ ಮಹಾಪ್ರಭುಗಳ ಜನ್ಮದಿನದಂದು ನಾವೆಲ್ಲರೂ ಅಲ್ಲಿ ಸೇರಬೇಕು. ಸರ್ಕಾರವು ತಮ್ಮ ಜನರನ್ನು ನಿರ್ಬಂಧಿಸುತ್ತಿರುವ ಬಗ್ಗೆ ತಮ್ಮ ಕಳವಳವನ್ನು ಅವರು ಮತ್ತೆ ಮತ್ತೆ ಪ್ರಸ್ತಾಪಿಸಿದರು. ಸೊ ಅವ್ರು ಹೇಳ್ತಾರೆ, ಪ್ರಭುಪಾದರು ಹೇಳ್ತಾ ಇದ್ದಾರೆ ಅವ್ರನ್ನೆಲ್ಲ ಕುರಿತು, ನಾವು ಸಾಮಾನ್ಯ ಯಾತ್ರಾರ್ಥಿಗಳಂತೆ ಅಲ್ಲಿಗೆ ಹೋಗಿ ಅಲ್ಲಿ ಶಿಬಿರ ಹೂಡಿ ನಿರಂತರ ಕೀರ್ತನೆಯಲ್ಲಿ ತೊಡಗಿದರೆ ತೊಂದರೆಗಳೇನೂ ಬರಲ್ಲ ಎಂದು ನನ್ನ ಅನಿಸಿಕೆ. ನೋಡುವ ಯಾರಿಗೆ ಆಗಲಿ ನಾವು ಚೈತನ್ಯ ಮಹಾಪ್ರಭುಗಳ ನಿಷ್ಠ ಭಕ್ತರೆಂದು ಪಾಕಿಸ್ತಾನಿ ಬೇಹುಗಾರರಲ್ಲವೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಅವಾಗ ಬಳಿಕ ಪ್ರಭುಪಾದರು ಏನ್ ಮಾಡಿದ್ರು, ನೈರೋಬಿಯಲ್ಲಿನ ತಮ್ಮ ಶಿಷ್ಯರಿಗೆ ಪತ್ರ ಬರೆದ್ರು. ತಮ್ಮ ಆಶೀರ್ವಾಚನಗಳಿಂದ ಅವರನ್ನು ಹುರಿದುಂಬಿಸಿದ್ರು. ಭಗವಂತನ ಸಂತೋಷಕ್ಕಾಗಿ ನಿಮ್ಮ ಕಠಿಣ ಶ್ರಮವನ್ನು ಮುಂದುವರೆಸಿರಿ. ನೀವೆಲ್ಲರೂ ನಿಮ್ಮ ಭಗವದ್ಧಾಮಕ್ಕೆ ಹಿಂತಿರುಗಿತ್ತೀರಾ. ಸೊ ಸ್ಕ್ಯಾಂಡಿಯಾಗೋ ಅಧ್ಯಕ್ಷರಿಗೆ ಪ್ರಭುಪಾದರು ಪುಸ್ತಕಗಳ ಮಾರಾಟವು ಅತಿ ವೇಗದಿಂದ ಹೆಚ್ಚುತ್ತಿರುವುದನ್ನು ನಿಮ್ಮಿಂದ ತಿಳಿದು ನನಗೆ ತುಂಬಾ ಸಂತೋಷವಾಗಿದೆ. ಸೊ ಸಂಘದ ಎಲ್ಲಾ ಕಡೆಗಳಿಂದಲೂ ನನಗೆ ಇಂಥ ಶುಭ ಸಮಾಚಾರಗಳು ಬರುತ್ತಿವೆ. ಇದಕ್ಕಿಂತ ಹರ್ಷದಾಯಕವಾದದ್ದು ನನಗೆ ಇನ್ಯಾವುದೂ ಇಲ್ಲ ಅಂತ ಅವರಿಗೋಸ್ಕರ ಅವರು ಪತ್ರವನ್ನ ಬರೆದ್ರು. ಪ್ರಭುಪಾದರು ಮುಂಬಯಿಯ ಜಮೀನಿನ ಬಗ್ಗೆ ಮತ್ತೆ ಮತ್ತೆ ಯೋಚಿಸ್ತಾ ಇದ್ರು. ಕೆಲವು ಸಲ ಏನಾಗ್ತಿತ್ತು, ಅಲ್ಲಿ ಇದ್ದ ತಮ್ಮ ಪ್ರತಿನಿಧಿಗಳೊಂದಿಗೆ ಅವರು ಈ ಬಗ್ಗೆ ಮಾತನಾಡಿದರು ಮತ್ತು ಪತ್ರಗಳಲ್ಲೂ ಇದನ್ನ ಪ್ರಸ್ತಾಪಿಸ್ತಾ ಇದ್ರು. ಮುಂಬಯಿ ಜಮೀನಿನ ಕ್ರಯದ ವ್ಯವಹಾರ ಇನ್ನೂ ಪೂರ್ಣಗೊಂಡಿರಲಿಲ್ಲ. ತಮ್ಮ ಶಿಷ್ಯರು ಕರಾರಿನ ಪ್ರಕಾರ ಹಣವನ್ನು ಪಾವತಿ ಮಾಡಿ ಆ ಜಮೀನಿಗೆ ಹೋಗಿ ನೆಲೆಸಬೇಕೆಂಬುದು ಪ್ರಭುಪಾದರ ಒಂದು ಇಂಗಿತವಾಗಿತ್ತು. ಈ ವಿಚಾರದಲ್ಲಿ ಅವರಿಗೆ ಕೊಂಚ ಆತಂಕವೂ ಇತ್ತು ಅವರಿಗೆ. ಹರೇ ಕೃಷ್ಣ ಮಾತಾಜಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ಕಮಾಲ ಕೃಷ್ಣರು ಭಾರತದಲ್ಲಿ ಶೀಲ ಪ್ರಭುಪಾದರ ಜೆಬಿಸಿ ಕಾರ್ಯದರ್ಶಿಯಾಗಿದ್ದರು. ವಾಸ್ತವವಾಗಿ ಪ್ರಭುಪಾದರೇ ಭಾರತದಲ್ಲಿ ಜೆಬಿಸಿ ಕಾರ್ಯದರ್ಶಿ ಎಂದು ಕೆಲವು ಭಕ್ತರು ಹೇಳುತ್ತಿದ್ದರು. ಜಗತ್ತಿನ ಉಳಿದ ಭಾಗಗಳ ಕೇಂದ್ರಗಳಲ್ಲಿ ತಮ್ಮ ಕಾರ್ಯದರ್ಶಿಗಳು ತಾವೇ ನಿರ್ವಹಣೆ ಮತ್ತು ನಿರ್ಧಾರಗಳನ್ನು ಕೈಗೊಳ್ಳಲು ಪ್ರಭುಪಾದರ ಅನುಮತಿ ನೀಡಿದ್ದರು. ಆದರೆ ಭಾರತದಲ್ಲಿ ಸಣ್ಣ ವಿಚಾರಗಳನ್ನೂ ಸಹ
ಪ್ರಭುಪಾದರೇ ಸ್ವತಃ ಪರಿಶೀಲಿಸುತ್ತಿದ್ದರು ಮತ್ತು ಬಹಳಷ್ಟು ನಿರ್ಧಾರಗಳನ್ನು ತಾವೇ ಕೈಗೊಳ್ಳುತ್ತಿದ್ದರು. ಇಷ್ಟಾಗಿ ಅವರು ತಮಾಲ ಕೃಷ್ಣರನ್ನು ತಮ್ಮ ನಂಬಿಕಸ್ಥ ಸಹಾಯಕನಾಗಿ ಪರಿಗಣಿಸಿದ್ದರು ಮತ್ತು ಮುಖ್ಯ ವ್ಯವಹಾರಗಳಲ್ಲಿ ಅವನ ನೆರವು ಪಡೆಯುತ್ತಿದ್ದರು. ಭಾರತದ ವಿವಿಧ ಕೇಂದ್ರಗಳಲ್ಲಿ ಸರ್ಕಾರ, ಕಾನೂನು, ಸಂಘಟನೆ ಮತ್ತು ಪ್ರಚಾರಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳೇನಾದರೂ ಬಂದಲ್ಲಿ ಸ್ಥಳೀಯ ಭಕ್ತರ ನೆರವಿಗೆ ಅವರು ತಮಾಲ ಕೃಷ್ಣರನ್ನೇ ಕಳಿಸಿಕೊಡುತ್ತಿದ್ದರು. ಜೈಪುರಕ್ಕೆ ಬರುವುದಕ್ಕೆ ಕೊಂಚ ಮುಂಚೆ ಪ್ರಭುಪಾದರು ಮುಂಬೈಯಲ್ಲಿದ್ದಾಗ ತಮಾಲ ಕೃಷ್ಣರು ತಾವು ಸನ್ಯಾಸ ಸ್ವೀಕರಿಸಲು ಪ್ರಭುಪಾದರ ಅನುಮತಿ ಬೇಡಿದ್ದರು. ಶೀಲ ಪ್ರಭುಪಾದರು ಕೆಲವರಿಗಷ್ಟೇ ಸನ್ಯಾಸ ದೀಕ್ಷೆ ಕೊಟ್ಟಿದ್ದರು ಮತ್ತು ಸಂಚಾರ ಮತ್ತು ಪ್ರಚಾರಗಳನ್ನು ಅವರ ಕರ್ತವ್ಯಗಳೆಂದು ನಿಗದಿಪಡಿಸಿದ್ದರು. ಆದ್ದರಿಂದ ಸನ್ಯಾಸ ತೆಗೆದುಕೊಳ್ಳುವುದೆಂದರೆ ಹೆಂಡತಿ ಮತ್ತು ಕುಟುಂಬವನ್ನು ತ್ಯಜಿಸುವುದಷ್ಟೇ ಆಗಿರದೆ ಸಂಘದ ನಿರ್ವಹಣೆಯ ಹುದ್ದೆಗಳನ್ನು ತ್ಯಜಿಸುವುದೆಂದು ಅರ್ಥವಾಗಿತ್ತು. ಪ್ರಭುಪಾದರು ಜೆಬಿಸಿಯನ್ನು ಸ್ಥಾಪಿಸಿದ ಕಾಲದಲ್ಲೇ ಕೆಲವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ದರು ಮತ್ತು ಆ ಶಿಷ್ಯರು ತಮ್ಮ ಅತ್ಯಂತ ಸಮರ್ಥ ಜೆಬಿಸಿ ಕಾರ್ಯದರ್ಶಿಗಳಲ್ಲಿ ಕೆಲವರಾಗಿದ್ದರೂ ಸಹ ಉದ್ದೇಶ ಪೂರ್ವಕವಾಗಿಯೇ ಅವರಿಗೆ ಯಾವುದೇ ನಿರ್ವಾಹಕ ಹುದ್ದೆಗಳನ್ನು ನೀಡಿರಲಿಲ್ಲ. ಗೃಹಸ್ಥರು ದೇವಾಲಯಗಳ ಅಧ್ಯಕ್ಷರಾಗಿ ಮತ್ತು ಜೆಬಿಸಿ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಬೇಕಾಗಿತ್ತು ಮತ್ತು ಸನ್ಯಾಸಿಗಳು ಸಂಚಾರ ಮತ್ತು ಪ್ರಚಾರಗಳಲ್ಲಿ ತೊಡಗಬೇಕಾಗಿತ್ತು. ಹೀಗಾಗಿ ತಮಾಲ ಕೃಷ್ಣನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರೆ ಭಾರತದಲ್ಲಿ ತಮ್ಮ ಜೆಬಿಸಿ ಕಾರ್ಯದರ್ಶಿಯನ್ನು ಕಳೆದುಕೊಳ್ಳಬೇಕಾಗುವುದರಿಂದ ಈ ವಿಚಾರವನ್ನು ಶೀಲ ಪ್ರಭುಪಾದರು ಸರಿಯಾಗಿ ಯೋಚಿಸಿ ನಿರ್ಧರಿಸಬೇಕಾಗಿತ್ತು. ತಮಾಲ ಕೃಷ್ಣನಿಗೆ ಸನ್ಯಾಸ ದೀಕ್ಷೆ ಕೊಡುವ ವಿಚಾರವನ್ನು ಶೀಲ ಪ್ರಭುಪಾದರು ತತ್ವಶಃ ಇಷ್ಟಪಟ್ಟರು. ಯುವಕನೊಬ್ಬನು ತನ್ನ ಕೌಟುಂಬಿಕ ಜೀವನವನ್ನು ತ್ಯಜಿಸಿ ಕೃಷ್ಣ ಪ್ರಜ್ಞೆಯ ಪ್ರಚಾರಕ್ಕಾಗಿ ತನ್ನ ಬುದ್ಧಿ ಮತ್ತು ಶಕ್ತಿಗಳನ್ನು ವಿನಿಯೋಗಿಸಲು ವಾಸ್ತವವಾಗಿ ಅರ್ಹನಾಗಿದ್ದರೆ ಅಂತಹವನನ್ನು ಪ್ರೋತ್ಸಾಹಿಸಲು ಪ್ರಭುಪಾದರು ಸದಾ ಸಿದ್ಧರಾಗಿದ್ದರು. ಜಗತ್ತಿಗೆ ಕೃಷ್ಣ ಪ್ರಜ್ಞೆಯು ಅತ್ಯಧಿಕವಾಗಿತ್ತು ಮತ್ತು 100 ಸನ್ಯಾಸಿಗಳಿದ್ದರೂ ಸಾಕಾಗುತ್ತಿರಲಿಲ್ಲ. ಈ ಕಾರಣಗಳ ಮೇರೆಗೆ ತಮ್ಮ ಪ್ರಮುಖ ಶಿಷ್ಯನೊಬ್ಬನು ಸನ್ಯಾಸ ದೀಕ್ಷೆಗಾಗಿ ಸಲ್ಲಿಸಿದ ಮನವಿಯನ್ನು ಮೆಚ್ಚದಿರಲು ಪ್ರಭುಪಾದರಿಗೆ ಹೇಗೆ ತಾನೇ ಸಾಧ್ಯವಾದೀತು? ಆದರೆ ಮೊದಲಿಗೆ ತಮಾಲ ಕೃಷ್ಣರ ದೃಢಚಿತ್ತವನ್ನು ಪರೀಕ್ಷಿಸಬೇಕೆಂದು ಅವರು ನಿರ್ಧರಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಗೀತಾ ಆರ್ ಕೋಡಿಕಲ್ ಓದಿ. ತಮಾಲ ಕೃಷ್ಣರ ಒತ್ತಾಯ ಮುಂದುವರಿಯಿತು. ಪ್ರಭುಪಾದರು ಖಚಿತವಾಗಿ ಏನನ್ನು ಹೇಳದಿರುವುದನ್ನು ಕಂಡು ಅವರೊಂದು ತಂತ್ರವನ್ನು ಬಳಸಿದರು. ಪ್ರತಿ ಮುಂಜಾನೆ ಪ್ರಭುಪಾದರ ಎದುರು ಮೌನವ್ರತ ಹೂಡಿದರು. ಮುಂಬಯಿಯಲ್ಲಿ ಪ್ರತಿ ಬೆಳಿಗ್ಗೆ ಪ್ರಭುಪಾದರ ಕೊಠಡಿಗೆ ಬಂದು ವಿಗ್ರಹಗಳ ಮುಂದೆ ಮಂಗಳಾರತಿ ಕೀರ್ತನೆಯನ್ನು ಮಾಡಿ ಶ್ರೀಲ ಪ್ರಭುಪಾದರ ಮುಂದೆ ಮಾತಿಲ್ಲದೆ ಕೂತು ಬಿಡುತ್ತಿದ್ದರು. ಪ್ರಭುಪಾದರಿಗೆ ತಮ್ಮ ಶಿಷ್ಯನ ಮನಸ್ಸು ತಿಳಿಯಿತು. ಅವನು ದೃಢಚಿತ್ತನು ಮಾತ್ರವಲ್ಲದೆ ಹಠ ಹಿಡಿದನೆಂದು ಅರ್ಥವಾಯಿತು. ಅವನ ಪ್ರತಿ ಮುಂಜಾನೆಯ ಮೌನ ವ್ರತವನ್ನು ಹಲವು ದಿನಗಳ ಕಾಲ ಸಹಿಸಿದ ಬಳಿಕ ಪ್ರಭುಪಾದರು ಕೊನೆಗೆ ಅವನ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಲು ಒಪ್ಪಿಕೊಂಡರು. ಪ್ರಭುಪಾದರಿಗೆ ತಮಾಲ ಕೃಷ್ಣರ ಪತ್ನಿಯಾದ ಮಾದ್ರಿದೇವಿ ದಾಸ್ಯ ಬಗ್ಗೆ ಸಹ ಕಾಳಜಿ ಇತ್ತು. ಆಕೆ ಆಕರ್ಷಕಳು, ಬುದ್ಧಿವಂತೆಯೂ ಆದ ಯುವತಿಯಾಗಿದ್ದಳು ಮತ್ತು ಕೃಷ್ಣ ಪ್ರಜ್ಞೆಗೆ ತನ್ನ ಬಾಳನ್ನೇ ಅರ್ಪಿಸಿದ್ದಳು. ತಮಾಲ ಕೃಷ್ಣರು ಕೇವಲ 1 ವರ್ಷದ ಹಿಂದೆಯಷ್ಟೇ ಆಕೆಯನ್ನು ತಾವಾಗಿ ಆಯ್ಕೆ ಮಾಡಿ ಮದುವೆಯಾಗಿದ್ದರು. ಆಧ್ಯಾತ್ಮಿಕವಾಗಿ ಮಾದ್ರಿಯ ಶೀಲ ಪ್ರಭುಪಾದರು ಮಗಳಾಗಿದ್ದಳು. ಆದ್ದರಿಂದ ಅನಪೇಕ್ಷಿತ ತೊಂದರೆಯಿಂದ ಆಕೆಯನ್ನು ರಕ್ಷಿಸಲು ಅವರು ಬಯಸಿದರು. ತಮಾಲ ಕೃಷ್ಣ ಮತ್ತು ಅವರ ಪತ್ನಿ ದಂಪತಿಗಳಾಗಿಯೂ ವಿರಕ್ತರೇ ಆಗಿದ್ದರು. ಅವರು ಪ್ರಭುಪಾದರೊಂದಿಗೆ ಭಾರತದಾದ್ಯಂತ ಸಂಚರಿಸುತ್ತಿದ್ದುದರಿಂದ ಗಂಡ ಹೆಂಡತಿರಾಗಿ ಏಕಾಂತದಲ್ಲಿರಲು ಅವರಿಗೆ ಸಾಕಷ್ಟು ಸಮಯವಾಗಲಿ ಸೌಕರ್ಯವಾಗಲಿ ದೊರೆಯುವುದು ಅಪರೂಪವಾಗಿತ್ತು. ಮುಂಬೈಯಲ್ಲಿದ್ದಾಗ ತಮಾಲ ಕೃಷ್ಣನಿಗೆ ಶ್ಯಾಮಸುಂದರನಿಂದ ಒಂದು ಸಂಗತಿ ತಿಳಿದು ಬಂತು. ಆಫ್ರಿಕಾದಲ್ಲಿದ್ದ ಬ್ರಹ್ಮಾನಂದ ಸ್ವಾಮೀಜಿ ಅವರಿಗೆ ಬರೆದ ಪತ್ರದಲ್ಲಿ ಪ್ರಭುಪಾದರು ತಮಾಲ ಕೃಷ್ಣನ ಸನ್ಯಾಸ ಸ್ವೀಕರಿಸಬಹುದೆಂದು ಸೂಚನೆ ನೀಡಿದ್ದರು. ಇದರಿಂದಾಗಿ ಉತ್ತೇಜಿತನಾಗಿ ತಮಾಲ ಕೃಷ್ಣನು ತನ್ನ ಪತ್ನಿಯನ್ನು ಮುಂಬೈಯಲ್ಲಿ ಬಿಟ್ಟು ತಾನು ಪ್ರಭುಪಾದರೊಂದಿಗೆ ಜೈಪುರಕ್ಕೆ ಹೋದನು. ಹೋಗುವಾಗ ಅವನು ಮಾದ್ರಿಯನ್ನು ಶ್ರೀಲ ಪ್ರಭುಪಾದರ ಹಸ್ತಾಕ್ಷರದ ಸಹಿ ಇದ್ದ ಶ್ರೀಮದ್ ಭಾಗವತದ ಮೊದಲ 3 ಸಂಪುಟಗಳ ತನ್ನ ಸ್ವಂತ ಪತ್ರಿಕೆಗಳಿಗಾಗಿ ಕೇಳಿದ್ದನು.
ಇದರಿಂದ ಮಾದ್ರಿಗೆ ಸಂಶಯ ಉಂಟಾಗಿತ್ತು. ಅವು ಯಾಕೆ ಬೇಕೆಂದು ಆಕೆ ಅವನನ್ನು ಕೇಳಿದಳು. ಓದಲಿಕ್ಕಷ್ಟೇ ಎಂದು ಅವನು ಉತ್ತರಿಸಿದ್ದನು. ಆದರೆ ಆಕೆಯ ಸಂಶಯ ಹೆಚ್ಚಾಯಿತು. ಅವನು ಮತ್ತೆ ಹಿಂತಿರುಗಿ ತನ್ನಲ್ಲಿಗೆ ಬರುವುದಿಲ್ಲವೆಂದು ಅವಳು ಹೆದರಿದಳು. ತಾನು ಖಂಡಿತ ಹಿಂತಿರುಗಿ ಬರುತ್ತೇನೆಂದು ಅವಳಿಗೆ ಆಶ್ವಾಸನೆ ನೀಡಿ ಅವನು ಜಯಪುರಕ್ಕೆ ತೆರಳಿದನು. ಶ್ರೀಲ ಪ್ರಭುಪಾದರ ಜೊತೆಗೂಡಿದೊಡನೆ ತಮಾಲಕೃಷ್ಣನು ಮತ್ತೆ ತನ್ನ ಮೌನ ವ್ರತವನ್ನು ಮುಂದುವರಿಸಿದನು. ಪ್ರಭುಪಾದರ ಕೊಠಡಿಯಲ್ಲಿ ಮುಕ್ತ ಸಭೆಗಳಿದ್ದಾಗ ಜೆಬಿಸಿ ಮುಖಂಡರು ಪ್ರಭುಪಾದರ ನೇರ ನಿರ್ದೇಶನಗಳನ್ನು ಪಡೆಯಲು ಅನುವಾಗುವಂತೆ ಅವರ ಹತ್ತಿರದ ಗೌರವಾನ್ವಿತ ಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಕೂರುವುದು ವಾಡಿಕೆಯಾಗಿತ್ತು. ತಮಾಲಕೃಷ್ಣನಾದರೂ ಬಾಗಿಲ ಹೊರಗೆ ಕೂರುತ್ತಿದ್ದನು. ಅವನು ಮೊದಲ ಬಾರಿ ಹೀಗೆಯನ್ನು ಮಾಡಿದಾಗ ಪ್ರಭುಪಾದರು ಅವನತ್ತ ನೋಡಿ ಹೇಳಿದರು, ತಮಾಲಕೃಷ್ಣ, ಹೊರಗೆ ಕೂತಿದ್ದೀಯಾ? ಒಳ್ಳೆಯದು. ಪ್ರಭುಪಾದರು ತಮ್ಮ ಶಿಷ್ಯನ ವಿನಯವನ್ನು ಹೊಗಳುತ್ತಿದ್ದಾರೆಂದು ಇತರ ಭಕ್ತರು ಭಾವಿಸಿದರು. ಒಮ್ಮೆ ಹರೇ ಕೃಷ್ಣ ಪ್ರಭುಪಾದ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿಗೆ. ಹರೇ ಅನ್ಮ್ಯೂಟ್ ಕೃಷ್ಣ ಮಾತಾ ಹರೇ ಮ್ಯೂಟ್ ಕೃಷ್ಣ ಆಗಿದ್ದೀರಾ ಮಾತಾಜಿ. ಮಾತಾಜಿ? ಆಗಿದ್ದೀನಿ ಚಿತ್ರಮೋಹಿನಿ. ಮಾತಾಜಿ. ಕೃಷ್ಣ ಹರೇ ಹಾ, ಕೃಷ್ಣ. ಹೀಗೆ ಸರಿ. ಕೃಷ್ಣರು ಭಾರತದಲ್ಲಿ ಶ್ರೀಲಾ ಪ್ರಭುಪಾದರ ಜಿಬಿಸಿ ಕಾರ್ಯದರ್ಶಿಯಾಗಿದ್ರು, ಸೆಕ್ರೆಟರಿ ಆಗಿರೋದಕ್ಕೆ. ವಾಸ್ತವವಾಗಿ ಪ್ರಭುಪಾದರೆ ಭಾರತದಲ್ಲಿ ಜಿಬಿಸಿ ಕಾರ್ಯದರ್ಶಿ ಎಂದು ಕೆಲವು ಭಕ್ತರು ಹೇಳ್ತಾ ಇದ್ರು. ಜಗತ್ತಿನ ಉಳಿದ ಭಾಗಗಳ ಕೇಂದ್ರಗಳಲ್ಲಿ ತಮ್ಮ ಕಾರ್ಯದರ್ಶಿಗಳು ತಾವೇ ನಿರ್ವಹಣೆ ಮತ್ತು ನಿರ್ಧಾರಗಳನ್ನು ಕೈಗೊಳ್ಳಲು ಪ್ರಭುಪಾದರ ಅನುಮತಿ ನೀಡಿದ್ರು. ಆದರೆ ಭಾರತದಲ್ಲಿ ಸಣ್ಣ ವಿಚಾರಗಳನ್ನು ಸಹ ಪ್ರಭುಪಾದರೆ ಸ್ವತಃ ಪರಿಶೀಲಿಸ್ತಾ ಇದ್ರು ಮತ್ತು ಬಹಳಷ್ಟು ನಿರ್ಧಾರಗಳನ್ನ ಅವರೇ ಕೈಗೊಳ್ತಾ ಇದ್ರು. ತಮಾಲಕೃಷ್ಣನನ್ನು ತಮ್ಮ ನಂಬಿಕಸ್ಥ ಸಹಾಯಕನಾಗಿ ಅವರು ಪರಿಗಣಿಸಿದ್ರು ಮತ್ತು ಮುಖ್ಯವಾದ ವ್ಯವಹಾರಗಳಲ್ಲಿ ಅವನ ನೆರವನ್ನ ಪಡಿತಾ ಇದ್ರು. ಭಾರತದ ವಿವಿಧ ಕೇಂದ್ರಗಳಲ್ಲಿ ಸರ್ಕಾರ, ಕಾನೂನು, ಸಂಘಟನೆ ಮತ್ತು ಪ್ರಚಾರಗಳಿಗೆ ಸಂಬಂಧಿಸಿದಂತೆ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಸ್ಥಳೀಯ ಭಕ್ತರ ನೆರವಿಗೆ ಅವರು ತಮಾಲಕೃಷ್ಣನನ್ನು ಕಳಿಸ್ಕೊಡ್ತಾ ಇದ್ರು. ಸೊ ಜೈಪುರಕ್ಕೆ ಬರೋದಕ್ಕೂ ಕೊಂಚ ಮುಂಚೆ ಪ್ರಭುಪಾದರು ಮುಂಬಯಿಯಲ್ಲಿದ್ದಾಗ ತಮಾಲಕೃಷ್ಣರು ತಾವು ಸನ್ಯಾಸ ಸ್ವೀಕರಿಸಲು ಪ್ರಭುಪಾದರ ಅನುಮತಿಯನ್ನ ಬೇಡಿದ್ರವರು. ಶ್ರೀಲಾ ಪ್ರಭುಪಾದರು ಕೆಲವರಿಗಷ್ಟೇ ಸನ್ಯಾಸ ದೀಕ್ಷೆ ಕೊಟ್ಟಿದ್ದರು ಮತ್ತು ಸಂಚಾರ ಮತ್ತು ಪ್ರಚಾರಗಳನ್ನು ಅವರ ಕರ್ತವ್ಯಗಳೆಂದು ಅವರಿಗೆ ನಿಗದಿಪಡಿಸಿದ್ರು. ಆದ್ದರಿಂದ ಸನ್ಯಾಸ ತೆಗೆದುಕೊಳ್ಳುವುದೆಂದರೆ ಹೆಂಡತಿ ಮತ್ತು ಕುಟುಂಬವನ್ನು ತ್ಯಜಿಸುವುದಷ್ಟೇ ಆಗಿರದೆ ಸಂಘದ ನಿರ್ವಹಣೆಯ ಹುದ್ದೆಗಳನ್ನು ತ್ಯಜಿಸುವುದೆಂದು ಅರ್ಥವಾಗಿತ್ತು. ಪ್ರಭುಪಾದರು ಸ್ಥಾಪಿಸಿದ ಕೆಲವರಿಗೆ ಸನ್ಯಾಸದ ದೀಕ್ಷೆಯನ್ನು ಕೊಟ್ಟಿದ್ರು ಮತ್ತು ಆ ಶಿಷ್ಯರು ತಮ್ಮ ಅತ್ಯಂತ ಸಮರ್ಥ ಜಿಬಿಸಿ ಕಾರ್ಯದರ್ಶಿಗಳಲ್ಲಿ ಕೆಲವರಾಗಿದ್ದರೂ ಸಹ ಉದ್ದೇಶ ಪೂರ್ವಕವಾಗಿ ಅವರಿಗೆ ಯಾವುದೇ ನಿರ್ವಾಹಕ ಹುದ್ದೆಗಳನ್ನು ನೀಡಿರಲಿಲ್ಲ. ಸೊ ಗೃಹಸ್ಥರು ದೇವಾಲಯಗಳ ಅಧ್ಯಕ್ಷರಾಗಿ ಮತ್ತು ಜಿಬಿಸಿ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಬೇಕಾಗಿತ್ತು ಮತ್ತು ಸನ್ಯಾಸಿಗಳು ಸಂಚಾರ ಮತ್ತು ಪ್ರಚಾರಗಳಲ್ಲಿ ತೊಡಗಬೇಕಾಗಿತ್ತು. ಹೀಗಾಗಿ ತಮಾಲಕೃಷ್ಣರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರೆ ಭಾರತದಲ್ಲಿ ತಮ್ಮ ಜಿಬಿಸಿ ಕಾರ್ಯದರ್ಶಿಯನ್ನು ಕಳೆದುಕೊಳ್ಳಬೇಕಾಗುವುದರಿಂದ ಈ ವಿಚಾರವನ್ನು ಶ್ರೀಲಾ ಪ್ರಭುಪಾದರು ಸರಿಯಾಗಿ ಯೋಚಿಸಿ ನಿರ್ಧರಿಸಬೇಕಾಗಿತ್ತು. ಸೊ ತಮಾಲಕೃಷ್ಣರಿಗೆ ಸನ್ಯಾಸ ದೀಕ್ಷೆ ಕೊಡುವ ವಿಚಾರವನ್ನು ಶ್ರೀಲಾ ಪ್ರಭುಪಾದರು ತತ್ವಶಃ ಇಷ್ಟಪಟ್ಟರು. ಯುವಕನೊಬ್ಬನು ತನ್ನ ಕೌಟುಂಬಿಕ ಜೀವನವನ್ನು ತ್ಯಜಿಸಿ ಕೃಷ್ಣ ಪ್ರಜ್ಞೆಯ ಪ್ರಚಾರಕ್ಕಾಗಿ ತನ್ನ ಬುದ್ಧಿ ಮತ್ತು ಶಕ್ತಿಗಳನ್ನು ವಿನಿಯೋಗಿಸಲು ವಾಸ್ತವವಾಗಿ ಅರ್ಹನಾಗಿದ್ದರೆ ಅಂತವನನ್ನು ಪ್ರೋತ್ಸಾಹಿಸಲು ಪ್ರಭುಪಾದರು ಸದಾ ಸಿದ್ಧರಾಗಿರ್ತಾ ಇದ್ರು. ಜಗತ್ತಿಗೆ ಕೃಷ್ಣ ಪ್ರಜ್ಞೆಯ ಅಗತ್ಯ ಅತ್ಯಧಿಕವಾಗಿತ್ತು ಮತ್ತು 100 ಸನ್ಯಾಸಿಗಳಿದ್ದರೂ ಸಾಕಾಗ್ತಾ ಇರ್ಲಿಲ್ಲ ಅವರಿಗೆ. ಈ ಕಾರಣಗಳ ಮೇರೆಗೆ ತಮ್ಮ ಪ್ರಮುಖ ಶಿಷ್ಯನೊಬ್ಬನು ಸನ್ಯಾಸ ದೀಕ್ಷೆಗಾಗಿ ಸಲ್ಲಿಸಿದ ಮನವಿಯನ್ನು ಮೆಚ್ಚದಿರಲು ಪ್ರಭುಪಾದರಿಗೆ ಹೇಗೆ ತಾನೇ ಸಾಧ್ಯವಾದಿತ್ತು? ಆದರೆ ಮೊದಲಿಗೆ ತಮಾಲಕೃಷ್ಣರ ದೃಢಚಿತ್ತವನ್ನು ಪರೀಕ್ಷಿಸಬೇಕೆಂದು ಅವರು ನಿರ್ಧಾರ ತಗೊಂಡ್ರು. ತಮಾಲಕೃಷ್ಣರ ಒತ್ತಾಯ ಮುಂದುವರಿಯಿತು. ಪ್ರಭುಪಾದರು ಖಚಿತವಾಗಿ ಏನನ್ನೂ ಹೇಳದಿರುವುದನ್ನು ಕಂಡು ಅವರೊಂದು ತಂತ್ರವನ್ನು ಬಳಸಿದರು. ಪ್ರತಿ ಮುಂಜಾನೆ ಪ್ರಭುಪಾದರ ಎದುರು ಮೌನವ್ರತ ಹೂಡಿದ್ರು ಅವರು.
ಮುಂಬಯಿಯಲ್ಲಿ ಪ್ರತಿ ಬೆಳಿಗ್ಗೆ ಪ್ರಭುಪಾದರ ಕೊಠಡಿಗೆ ಬರೋದು, ವಿಗ್ರಹಗಳ ಮುಂದೆ ಮಂಗಳಾರತಿ ಕೀರ್ತನೆಯನ್ನ ಮಾಡೋದು, ಆನಂತರ ಶ್ರೀಲ ಪ್ರಭುಪಾದರ ಮುಂದೆ ಮಾತಿಲ್ಲದೆ ಕೂತ್ ಬಿಡ್ತಾ ಇದ್ರು. ಪ್ರಭುಪಾದರಿಗೆ ತಮ್ಮ ಶಿಷ್ಯನ ಮನಸ್ಸು ತಿಳಿಯಿತು, ಅರ್ಥವಾಯ್ತು ಅವ್ರಿಗೆ. ಅವರು ದೃಢಚಿತ್ತನು ಮಾತ್ರವಲ್ಲದೆ ಹಠ ಹಿಡಿದಿದ್ದಾನೆಂದು ಅರ್ಥವಾಯ್ತು ಅವ್ರಿಗೆ. ಅವನ ಪ್ರತಿ ಮುಂಜಾನೆಯ ಮೌನ ವ್ರತವನ್ನು ಹಲವು ದಿನಗಳ ಕಾಲ ಸಹಿಸಿದ ಬಳಿಕ ಪ್ರಭುಪಾದರು ಕೊನೆಗೆ ಅವನ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಲು ಒಪ್ಪಿಕೊಂಡರು. ಪ್ರಭುಪಾದರಿಗೆ ತಮಾಲ ಕೃಷ್ಣರ ಪತ್ನಿಯಾದ ಮಾದ್ರಿ ದೇವಿ ದಾಸಿಯ ಬಗ್ಗೆ ಸಹ ಕಾಳಜಿ ಇತ್ತು ಅವರಿಗೆ. ಆಕೆ ಆಕರ್ಷಕಳು, ಬುದ್ಧಿವಂತೆಯೂ ಆದ ಯುವತಿಯಾಗಿದ್ದಳು ಮತ್ತು ಕೃಷ್ಣ ಪ್ರಜ್ಞೆಗೆ ತನ್ನ ಬಾಳನ್ನೇ ಅರ್ಪಿಸಿದ್ಲವಳು. ತಮಾಲ ಕೃಷ್ಣರು ಕೇವಲ 1 ವರ್ಷದ ಹಿಂದೆಯಷ್ಟೇ ಆಕೆಯನ್ನು ತಾವಾಗಿ ಆಯ್ಕೆ ಮಾಡಿ ಮದುವೆಯಾಗಿದ್ರು. ಆಧ್ಯಾತ್ಮಿಕವಾಗಿ ಮಾದ್ರಿಯು ಶ್ರೀಲ ಪ್ರಭುಪಾದರ ಮಗಳಾಗಿದ್ಲು ಅವಳು. ಆದ್ದರಿಂದ ಅನಪೇಕ್ಷಿತ ತೊಂದರೆಯಿಂದ ಆಕೆಯನ್ನು ರಕ್ಷಿಸಲು ಅವರು ಬಯಸಿದ್ರು. ತಮಾಲ ಕೃಷ್ಣ ಮತ್ತು ಅವರ ಪತ್ನಿ ದಂಪತಿಗಳಾಗಿಯೂ ವಿರಕ್ತರೇ ಆಗಿದ್ರವರು. ಅವರು ಪ್ರಭುಪಾದರೊಂದಿಗೆ ಭಾರತದಾದ್ಯಂತ ಸಂಚರಿಸುತ್ತಿದ್ದುದರಿಂದ ಗಂಡ ಹೆಂಡಿರಾಗಿ ಏಕಾಂತದಲ್ಲಿರಲು ಅವರಿಗೆ ಸಾಕಷ್ಟು ಸಮಯವಾಗಲಿ ಸೌಕರ್ಯವಾಗಲಿ ದೊರೆಯುವುದು ಅಪರೂಪವಾಗಿತ್ತು. ಮುಂಬಯಿಯಲ್ಲಿದ್ದಾಗ ತಮಾಲ ಕೃಷ್ಣನಿಗೆ ಶ್ಯಾಮಸುಂದರನಿಂದ ಒಂದು ಸಂಗತಿ ತಿಳಿದು ಬಂತು. ಆಫ್ರಿಕಾದಲ್ಲಿದ್ದ ಬ್ರಹ್ಮಾನಂದ ಸ್ವಾಮಿಯವರಿಗೆ ಬರೆದ ಪತ್ರದಲ್ಲಿ ಪ್ರಭುಪಾದರು ತಮಾಲ ಕೃಷ್ಣನು ಸನ್ಯಾಸ ಸ್ವೀಕರಿಸಬಹುದೆಂದು ಸೂಚನೆ ನೀಡಿದ್ದರು. ಇದರಿಂದ ಉತ್ತೇಜಿತನಾಗಿ ತಮಾಲ ಕೃಷ್ಣನು ತನ್ನ ಪತ್ನಿಯನ್ನು ಮುಂಬಯಿಯಲ್ಲಿ ಬಿಟ್ಟು ತಾನು ಪ್ರಭುಪಾದರೊಂದಿಗೆ ಜೈಪುರಕ್ಕೆ ಹೋದನು. ಹೋಗುವಾಗ ಅವನು ಮಾದ್ರಿಯನ್ನು ಶ್ರೀಲ ಪ್ರಭುಪಾದರ ಹಸ್ತಾಕ್ಷರದ ಸಹಿತ ಶ್ರೀಮದ್ ಭಾಗವತದ ಮೊದಲ 3 ಸಂಪುಟಗಳನ್ನು ತನ್ನ ಸ್ವಂತ ಪ್ರತಿಗಳಿಗಾಗಿ ಕೇಳಿದ್ದನು. ಇದರಿಂದ ಮಾದ್ರಿಗೆ ಅವಳಿಗೆ ಸಂಶಯ ಉಂಟಾಗುತ್ತೆ. ಅವು ಯಾಕೆ ಬೇಕೆಂದು ಆಕೆ ಅವನನ್ನು ಕೇಳಿದಳು. ಓದಲಿಕ್ಕಷ್ಟೇ ಎಂದು ಅವನು ಉತ್ತರಿಸಿದ್ದ. ಆದರೆ ಆಕೆಯ ಸಂಶಯ ಇನ್ನೂ ಹೆಚ್ಚಾಯ್ತು. ಅವನು ಮತ್ತೆ ಹಿಂದಿರುಗಿ ತನ್ನಲ್ಲಿಗೆ ಬರುವುದಿಲ್ಲವೇನೋ ಅಂತ ಅವಳು ಹೆದರ್ಕೊಂಡ್ಬಿಟ್ಟಿದ್ಲು. ತಾನು ಖಂಡಿತ ಹಿಂದಿರುಗಿ ಬರುತ್ತೇನೆಂದು ಅವಳಿಗೆ ಆಶ್ವಾಸನೆ ನೀಡಿ ಅವನು ಜೈಪುರಕ್ಕೆ ಹೊರಡುತ್ತಾನೆ. ಶ್ರೀಲ ಪ್ರಭುಪಾದರ ಜೊತೆ ಗೂಡಿದೊಡನೆಯೇ ತಮಾಲ ಕೃಷ್ಣನು ಮತ್ತೆ ತನ್ನ ಮೌನವ್ರತವನ್ನ ಮುಂದುವರಿಸ್ತಾನೆ. ಪ್ರಭುಪಾದರ ಕೊಠಡಿಯಲ್ಲಿ ಮುಕ್ತ ಸಭೆಗಳಿದ್ದಾಗ ಜಿಬಿಸಿ ಮುಖಂಡರು ಪ್ರಭುಪಾದರ ನೇರ ನಿರ್ದೇಶನಗಳನ್ನು ಪಡೆಯಲು ಅನುವಾಗುವಂತೆ ಅವರ ಹತ್ತಿರದ ಗೌರವಾನ್ವಿತ ಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಕೂರುವುದು ವಾಡಿಕೆಯಾಗಿತ್ತದು. ತಮಾಲ ಕೃಷ್ಣನಾದರೋ ಬಾಗಿಲ ಹೊರಗೆ ಕೂರುತ್ತಿದ್ದನು. ಅವನು ಮೊದಲು ಬಾರಿ ಹೀಗೆ ಮಾಡಿದಾಗ ಪ್ರಭುಪಾದರು ಅವನತ್ತ ನೋಡಿ ಹೇಳಿದರು, ತಮಾಲ ಕೃಷ್ಣ, ಹೊರಗೆ ಕೂತಿದ್ದೀಯಾ? ಒಳ್ಳೆಯದು. ಪ್ರಭುಪಾದರು ತಮ್ಮ ಶಿಷ್ಯನ ವಿನಯವನ್ನು ಹೊಗಳುತ್ತಿದ್ದಾರೆಂದು ಇತರ ಭಕ್ತರು ಅವರು ಭಾವಿಸ್ತಾರೆ. ಆ ತರಾನೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರಿಣಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಎಲ್ಲಿಂದ ಮಾತಾಜಿ ಈಗ? ಒಮ್ಮೆ ಪ್ರಭುಪಾದರು. ಒಮ್ಮೆ ಪ್ರಭುಪಾದರು ತಮಾಲ ಕೃಷ್ಣನನ್ನು ತಮಾಲ ಕೃಷ್ಣ ಮಹಾರಾಜ ಎಂದು ಕೂಗಿದಾಗ ಭಕ್ತರಿಗೆ ಗಾಬರಿಯಾಯಿತು. ಜೈಪುರದಲ್ಲಿದ್ದ ಭಕ್ತೆಯರು ಮಾದ್ರಿ ಆಪ್ತ ಗೆಳತಿಯರಾಗಿದ್ದರು. ಅವರಿಗೆ ಇದು ತಮಾಲ ಕೃಷ್ಣನ ಬಗ್ಗೆ ವಂಚನೆಯಂತೆ ತೋರಿ ಅವನ ಬಗ್ಗೆ ಅವರು ಕೋಪಗೊಂಡರು. ಪ್ರಭುಪಾದರು ತಮ್ಮ ಅನುಮತಿ ಕೊಟ್ಟಿಲ್ಲದಿದ್ದರೂ ತಮಾಲ ಕೃಷ್ಣನು ತನ್ನ ಯೋಜನೆಯಲ್ಲಿ ಮುನ್ನಡೆದನು. ಸನ್ಯಾಸ ದಂಡವನ್ನು ಸಿದ್ಧಪಡಿಸಿಕೊಂಡನು ಮತ್ತು ತನ್ನ ವಸ್ತ್ರಗಳಿಗೆ ಕಾವಿ ಬಣ್ಣ ಹಾಕಿಸಿದನು. ಇದರಿಂದ ಹೆಂಗಸರಿಗೆ ಅವಮಾನಕರ ಆಘಾತವಾಯಿತು. ತನ್ನ ಅಭಿಪ್ರಾಯವನ್ನು ತಿಳಿಸಲು ಮಾದ್ರಿಯೂ ಸಹ ಅಲ್ಲಿರಲಿಲ್ಲ. ಹೆಂಗಸರೆಲ್ಲ ಒಟ್ಟಾಗಿ ಶ್ರೀಲ ಪ್ರಭುಪಾದರನ್ನು ಕಾಣಲು ಹೋದರು. ಪ್ರಭುಪಾದರು ಹೆಂಗಸರ ಅಭಿಮತವನ್ನು ತಾಳ್ಮೆಯಿಂದ ಅನುಕಂಪದಿಂದ ಕೇಳಿಸಿಕೊಂಡರು. ಅನಂತರ ಪ್ರಭುಪಾದರು ತಮಾಲ ಕೃಷ್ಣನನ್ನು ಕರೆದು ಹೇಳಿದರು, ನಿನ್ನ ಪತ್ನಿ ನನ್ನ ಮಗಳು, ನನ್ನ ಶಿಷ್ಯೆ. ನಾನು ಅವಳ ಬಗ್ಗೆಯೂ ಯೋಚಿಸಬೇಕಾಗಿದೆ. ನಿನಗೆ ಸನ್ಯಾಸಕ್ಕೆ ಅನುಮತಿ ನೀಡಿದರೆ ಅವಳು ತುಂಬಾ ಕಷ್ಟಗಳಲ್ಲಿ ಸಿಕ್ಕಿ ಬೀಳುತ್ತಾಳೆ. ಆದ್ದರಿಂದ ಏನು ಮಾಡುವುದೆಂದು ನನಗೆ ತೋಚುತ್ತಿಲ್ಲ. ತಮಾಲ ಕೃಷ್ಣನು ತನ್ನ ವಾದ ಮುಂದೊಡ್ಡಿದನು. ಆದರೆ ಪ್ರಭುಪಾದರು ಅವನಿಗೆ ತಾಳ್ಮೆಯಿಂದಿರಲು ಹೇಳಿ ಸಂತೈಸಿದರು. ಈ ಸನ್ಯಾಸದ ವಿಚಾರವು ಜೈಪುರದಲ್ಲಿದ್ದ ಭಕ್ತರಿಗೆ ಒಂದು ವಾಗ್ವಾದದ ವಿಷಯವಾಯಿತು. ಗಂಡಸರು ಸನ್ಯಾಸವನ್ನು ಬಯಸುತ್ತಿದ್ದರು, ಹೆಂಗಸರು ವಿರೋಧಿಸುತ್ತಿದ್ದರು. ಪ್ರಭುಪಾದರಾದರೂ ಈ ವಿಚಾರದಲ್ಲಿ ಗಂಭೀರ ಮೌನ ತಾಳಿದರು. ವಾರದ ಹಬ್ಬದುದ್ದಕ್ಕೂ ಪ್ರಭುಪಾದರು ಬೆಳಿಗ್ಗೆ ಮತ್ತು ಸಂಜೆ ಪ್ರವಚನಗಳಿಗೆ ಜನ ಭಾರೀ ಸಂಖ್ಯೆಯಲ್ಲಿ ಬರತೊಡಗಿದರು. ಬ್ರಹ್ಮ ಸಂಹಿತೆಯಿಂದ ಪ್ರಾರ್ಥನಾ ಶ್ಲೋಕವನ್ನು ಪಠಿಸಿ ಅನಂತರ ಪ್ರಭುಪಾದರು ಹಿಂದಿಯಲ್ಲಿ ತಮ್ಮ ಪ್ರವಚನ ಮಾಡುತ್ತಿದ್ದರು. ಜೈಪುರದ ಜನ ಪ್ರಭುಪಾದರನ್ನೇ ಅಲ್ಲದೆ ಅವರ ಶಿಷ್ಯರನ್ನೂ ಗೌರವಿಸುತ್ತಿದ್ದರು. ಭಾರತದ ಬೇರೆ ಯಾವುದೇ ನಗರಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ
ಜನ ಭಕ್ತರನ್ನು ವಿದೇಶಿಯರು ಅಥವಾ ಹೊರಗಿನವರು ಎಂದು ಕಾಣದೆ ಸಾಧುಗಳು ಎಂಬಂತೆ ಕಾಣುತ್ತಿದ್ದರು. ಈ ಇಡೀ ನಗರ ರಾಧಾ ಗೋವಿಂದ ಜಿ ಭಕ್ತರಿಂದ ಕೂಡಿದೆ ಎಂದು ಪ್ರಭುಪಾದರು ಪ್ರತಿಕ್ರಿಯಿಸಿದರು. ಆಗಾಗ ಭೇಟಿ ನೀಡುತ್ತಿದ್ದ ಪೊಲೀಸ್ ಮುಖ್ಯಸ್ಥನು ಸ್ನೇಹ ಸೌಹಾರ್ದತೆಯಿಂದ ಕೂಡಿದ್ದನು. ಹಗಲಿನ ವೇಳೆ ಪ್ರಭುಪಾದರು ಮತ್ತು ಅವರ ಶಿಷ್ಯರು ಜೈಪುರದಲ್ಲಿ ಸ್ಥಳದಿಂದ ಸ್ಥಳಕ್ಕೆ ಹೋಗುವಾಗ ಪೊಲೀಸರು ಅವರಿಗೆ ನಮಸ್ಕಾರ ಮಾಡಿ ಅವರು ಹಾದು ಹೋಗಲು ಅನುಕೂಲವಾಗುವಂತೆ ವಾಹನ ಸಂಚಾರವನ್ನು ತಡೆಹಿಡಿಯುತ್ತಿದ್ದರು. ಜನ ಪ್ರಭುಪಾದರನ್ನು ತಮ್ಮ ಮನೆಗಳಿಗೆ ಆಹ್ವಾನಿಸಿ ಅವರಿಗೆ ರಾಜಯೋಗ್ಯ ಸತ್ಕಾರ ನೀಡುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಎಚ್ ಜಿ ಪ್ರಭಾವತಿ ಮಾತಾಜಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಜೈಪುರದಲ್ಲಿ ಅಲ್ಲ? ಹೌದು. ಜೈಪುರದ ದೇವಾಲಯದಲ್ಲಿ ವಿಗ್ರಹಗಳ ಪೂಜೆಯನ್ನು ಗಮನವಿಟ್ಟು ನೋಡಿರೆಂದು ಪ್ರಭುಪಾದರು ತಮ್ಮ ಹಲವು ಭಕ್ತೆಯರಿಗೆ ಹೇಳಿದ್ದರು. ರಾತ್ರಿಯ ವೇಳೆ ವಿಗ್ರಹಗಳಿಗೆ ರಾತ್ರಿಯ ಉಡುಪುಗಳನ್ನು ತೊಡಿಸುವುದನ್ನು ಮತ್ತು ಹಗಲಿನ ಹೊತ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನ ಅವುಗಳ ವಸ್ತ್ರಗಳನ್ನು ಬದಲಾಯಿಸುವುದನ್ನು ತಾವು ಗಮನಿಸಿದ್ದಾಗಿ ಭಕ್ತೆಯರು ಪ್ರಭುಪಾದರಿಗೆ ತಿಳಿಸಿದರು. ಹಾಗೆಯೇ ಅರ್ಚಕರು ತುದಿಯಲ್ಲಿ ಹತ್ತಿ ಇರುವ ಕಡ್ಡಿಗಳನ್ನು ಪರಿಮಳ ತೈಲಗಳಲ್ಲಿ ಅದ್ದಿ ಅದನ್ನು ವಿಗ್ರಹಗಳಿಗೆ ಅರ್ಪಿಸುವುದನ್ನು, ಬಳಿಕ ಆ ಕಡ್ಡಿಗಳನ್ನು ವಿಗ್ರಹಗಳಿಗೆ ಹಾಕಿದ ಹೂಹಾರಗಳೊಂದಿಗೆ ಆರಾಧಕರಿಗೆ ಅವರು ಕೊಡುವ ತಾಜಾ ಹೂಹಾರಗಳಿಗೆ ಬದಲಾಗಿ ಕೊಡುವುದನ್ನು ಅವರು ಗಮನಿಸಿದ್ದರು. ಪ್ರಭುಪಾದರು ಹೇಳಿದರು, ಈ ಭಕ್ತಿಯ ಆಚರಣೆಗಳು ಅತ್ಯುತ್ತಮವಾಗಿವೆ. ಇವುಗಳನ್ನು ಇಸ್ಕಾನ್ನ ಎಲ್ಲ ಕೇಂದ್ರಗಳಲ್ಲೂ ಪರಿಚಯಿಸಬಹುದು. ಪ್ರತಿ ಸಂಜೆ ಪ್ರಭುಪಾದರು ಚಪ್ಪರದಲ್ಲಿ ಪ್ರವಚನ ನೀಡುತ್ತಿದ್ದರು. ಸಾಮಾನ್ಯವಾಗಿ ಯಾರಾದರೊಬ್ಬ ಜೈಪುರದ ಗಣ್ಯ ವ್ಯಕ್ತಿ ಅವರನ್ನು ಶ್ರೋತೃಗಳಿಗೆ ಪರಿಚಯಿಸುತ್ತಿದ್ದನು. ಒಂದು ಸಂಜೆ ಜೈಪುರದ ಇಲ್ಲೇ ಉಂಟು ನೋಡಿ, ಕರ್ಸರ್ ತಂದಿಟ್ಟಿದ್ದೇನೆ. ಒಂದು ಸಂಜೆ ಜೈಪುರದ ರಾಣಿಯು ಪ್ರಭುಪಾದರನ್ನು ಇಲ್ಲಿ ಬಂದು ಕರೆ ಪ್ರತಿ ಸಂಜೆ ಪ್ರಭುಪಾದರು ಚಪ್ಪರದಲ್ಲಿ ಪ್ರವಚನ ನೀಡುತ್ತಿದ್ದರು. ಸಾಮಾನ್ಯವಾಗಿ ಯಾರಾದರೊಬ್ಬ ಜೈಪುರ ಗಣ್ಯ ವ್ಯಕ್ತಿ ಅವರನ್ನು ಶ್ರೋತೃಗಳಿಗೆ ಪರಿಚಯಿಸುತ್ತಿದ್ದರು. ಒಂದು ಸಂಜೆ ಜೈಪುರದ ರಾಣಿಯು ಪ್ರಭುಪಾದರನ್ನು ಪರಿಚಯಿಸುತ್ತಾ ಅವರ ಬಗ್ಗೆ ಹಾಗೂ ಅವರ ಆಂದೋಲನದ ಬಗ್ಗೆ ತಮಗಿರುವ ಭಕ್ತಿ ಭಾವವನ್ನು ವ್ಯಕ್ತಪಡಿಸಿದರು. ಪ್ರತಿ ಸಂಜೆ ಪ್ರಭುಪಾದರ ಪ್ರವಚನದ ಬಳಿಕ ಜಗತ್ತಿನಾದ್ಯಂತ ಇಸ್ಕಾನ್ ಚಟುವಟಿಕೆಗಳ ಬಗ್ಗೆ ಒಂದು ಸ್ಥಿರ ಚಿತ್ರ ಪ್ರದರ್ಶನ, ಸ್ಲೈಡ್ ಶೋ ಇರುತ್ತಿತ್ತು. ಇದನ್ನು ನೋಡಲು ಪ್ರಭುಪಾದರು ಅಲ್ಲೇ ಉಳಿಯುತ್ತಿದ್ದರು. ಒಂದು ರಾತ್ರಿ ಪ್ರದರ್ಶನ ನಡೆಯುತ್ತಿದ್ದಂತೆ ಶ್ರೀಲ ಪ್ರಭುಪಾದರು ತಮಾಲ ಕೃಷ್ಣನನ್ನು ತಮ್ಮ ವ್ಯಾಸಾಸನದ ಬದಿಗೆ ಕರೆದು ಮೃದುವಾಗಿ ಅವನಿಗೆ ಹೇಳಿದರು, ನೀನೀಗ ಸನ್ಯಾಸ ತೆಗೆದುಕೊಳ್ಳುವುದು ಕಷ್ಟ. ನಿನ್ನ ಪತ್ನಿಗೆ ತುಂಬಾ ವೇದನೆಯಾಗುತ್ತದೆ. ಅವರು ಹಿಂದಕ್ಕೊರಗಿ ಕೂತರು. ಅವರ ಮಾತು ತಮಾಲ ಕೃಷ್ಣನ ಪ್ರಜ್ಞೆಯೊಳಗೆ ನಿಧಾನವಾಗಿ ಇಳಿಯಿತು. ಅನಂತರ ತಮಾಲ ಕೃಷ್ಣನು ಮುಂದಕ್ಕೆ ಬಾಗಿ ದೃಢ ನಿರ್ಧಾರದೊಂದಿಗೆ ಹೇಳಿದನು, ಶ್ರೀಲ ಪ್ರಭುಪಾದರೆ, ಹೇಗೆ ಆದರೂ ಅವಳ ವೇದನೆ ತಪ್ಪುವುದಿಲ್ಲ. ನಾನು ಈಗ ಸನ್ಯಾಸ ತೆಗೆದುಕೊಂಡರೂ ಅವಳು ದುಃಖಿಸುತ್ತಾಳೆ. ಇನ್ನಷ್ಟು ಕಾಲ ತಡೆದು ತೆಗೆದುಕೊಂಡರೂ ದುಃಖಿಸುತ್ತಾಳೆ. ಅವಳೆಂದಿಗೂ ನಾನು ಸನ್ಯಾಸ ತೆಗೆದುಕೊಳ್ಳುವುದನ್ನು ಇಷ್ಟಪೂರ್ವಕವಾಗಿ ಒಪ್ಪುವುದಿಲ್ಲ. ಆದ್ದರಿಂದ ಹೇಗೂ ಅವಳ ಭಾವನೆ ಬದಲಾಗುವುದಿಲ್ಲವಾದ್ದರಿಂದ ಆಗಬೇಕಾದದ್ದು ಈಗಲೇ ಆಗಿಬಿಡಲಿ. ನನಗೆ ಬಿಡುಗಡೆ ನೀಡಿ ಕ್ರಮೇಣ ಅವಳ ದುಃಖ ಶಮನಗೊಳ್ಳುತ್ತದೆ. ಪ್ರಭುಪಾದರು ಇನ್ನೇನೂ ಹೇಳದೆ ಆಲೋಚನಾಲೀನರಾದರು. ಅಂದು ರಾತ್ರಿ ಚಪ್ಪರದ ಕಾರ್ಯಕ್ರಮದ ಬಳಿಕ ಅವರು ತಮ್ಮ ಸನ್ಯಾಸಿ ಶಿಷ್ಯರಾದ ಸುಬಲ, ಮಧುದ್ವಿಷ, ಗರ್ಗಮುನಿ ಮತ್ತು ದೇವಾನಂದರಿಗೆ, ಹಾಗೆಯೇ ತಮ್ಮ ಆಪ್ತ ಕಾರ್ಯದರ್ಶಿಯಾದ ಶ್ಯಾಮಸುಂದರನಿಗೆ ಹೇಳಿ ಕಳುಹಿಸಿದರು. ಅವರೆಲ್ಲರೂ ತಮಾಲಕೃಷ್ಣನೊಂದಿಗೆ ಒಟ್ಟುಗೂಡಿಸಿ ಪ್ರಭುಪಾದರು ಹೇಳಿದರು, ತಮಾಲಕೃಷ್ಣ ಸನ್ಯಾಸವನ್ನು ತೆಗೆದುಕೊಳ್ಳಬೇಕೆಂದಿದ್ದಾನೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಅವನು ತೆಗೆದುಕೊಳ್ಳಬಹುದೋ ಬೇಡವೋ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಮಾತಾಜಿ. ಹರೇ ಕೃಷ್ಣ. ಒಮ್ಮೆ ಪ್ರಭುಪಾದರು ತಮಾಲ ಕೃಷ್ಣ
ತಮಾಲ ಕೃಷ್ಣ ಮಹಾರಾಜ ಎಂದು ಕೂಗಿದಾಗ ಭಕ್ತರಿಗೆಲ್ಲ ಗಾಬರಿ ಆಗುತ್ತೆ. ಜೈಪುರದಲ್ಲಿದ್ದ ಭಕ್ತೆಯರು ಮಾದ್ರಿಯ ಆಪ್ತ ಗೆಳತಿಯರಾಗಿದ್ದರು. ಅವರಿಗೆ ಇದು ತಮಾಲ ಕೃಷ್ಣನ ಇಬ್ಬಗೆಯ ವಂಚನೆಯಂತೆ ತೋರಿ ಅವನ ಬಗ್ಗೆ ಅವರು ಕೋಪ ಮಾಡ್ಕೋತಾರೆ. ಪ್ರಭುಪಾದರು ತಮ್ಮ ಅನುಮತಿ ಕೊಟ್ಟಿಲ್ಲದಿದ್ದರೂ ತಮಾಲ ಕೃಷ್ಣನು ತನ್ನ ಯೋಜನೆಯಲ್ಲಿ ಮುನ್ನಡೀತಾ ಹೋಗ್ತಾನೆ. ಸನ್ಯಾಸ ದಂಡವನ್ನು ಸಿದ್ಧಪಡಿಸಿಕೊಂಡನು ಮತ್ತು ತನ್ನ ವಸ್ತ್ರಗಳಿಗೆ ಕಾವಿ ಬಣ್ಣ ಹಾಕಿಸ್ತಾನೆ. ಇದರಿಂದ ಹೆಂಗಸರಿಗೆ ಅವಮಾನಕರ ಆಘಾತವಾಯಿತು. ತನ್ನ ಅಭಿಪ್ರಾಯವನ್ನು ತಿಳಿಸಲು ಮಾದ್ರಿಯೂ ಸಹ ಅಲ್ಲಿ ಇರಲಿಲ್ಲ. ಹೆಂಗಸರೆಲ್ಲ ಒಟ್ಟಾಗಿ ಶ್ರೀಲ ಪ್ರಭುಪಾದರನ್ನು ಕಾಣಲು ಹೋಗ್ತಾರೆ. ಪ್ರಭುಪಾದರು ಹೆಂಗಸರ ಅಭಿಮತವನ್ನ ತಾಳ್ಮೆಯಿಂದ ಅನುಕಂಪದಿಂದ ಕೇಳಿಸ್ಕೊಳ್ತಾರೆ. ಅನಂತರ ಪ್ರಭುಪಾದರು ತಮಾಲ ಕೃಷ್ಣನನ್ನ ಕರೆದು ಹೇಳ್ತಾರೆ, ನಿನ್ನ ಪತ್ನಿ ನನ್ನ ಮಗಳು, ನನ್ನ ಶಿಷ್ಯೆ. ನಾನು ಅವಳ ಬಗ್ಗೆಯೂ ಯೋಚಿಸಬೇಕಾಗಿದೆ. ನಿನಗೆ ಸನ್ಯಾಸಕ್ಕೆ ಅನುಮತಿ ನೀಡಿದರೆ ಅವಳು ತುಂಬಾ ಕಷ್ಟಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ. ಆದ್ದರಿಂದ ಏನು ಮಾಡುವುದೆಂದು ನನಗೆ ತೋಚುತ್ತಿಲ್ಲ. ತಮಾಲ ಕೃಷ್ಣನು ತನ್ನ ವಾದ ಮುಂದೊಡ್ಡಿದ್ದನು. ಆದರೆ ಪ್ರಭುಪಾದರು ಅವನಿಗೆ ತಾಳ್ಮೆಯಿಂದ ಇರಲು ಹೇಳಿ ಸಂತೈಸಿದರು. ಈ ಸನ್ಯಾಸದ ವಿಚಾರವು ಜೈಪುರದಲ್ಲಿದ್ದ ಭಕ್ತರಿಗೆ ಒಂದು ವಾಗ್ವಾದದ ವಿಷಯವೇ ಆಗಿ ಹೋಯಿತು. ಗಂಡಸರು ಸನ್ಯಾಸವನ್ನು ಬಯಸುತ್ತಿದ್ದರು, ಹೆಂಗಸರು ವಿರೋಧಿಸ್ತಾ ಇದ್ರು. ಪ್ರಭುಪಾದರಾದರೋ ಈ ವಿಚಾರದಲ್ಲಿ ಗಂಭೀರವಾದ ಮೌನವನ್ನ ತಾಳಿದ್ರು. ಸೊ ಆ ವಾರದ ಹಬ್ಬದುದ್ದಕ್ಕೂ ಪ್ರಭುಪಾದರ ಬೆಳಗ್ಗೆ ಮತ್ತು ಸಂಜೆಯ ಪ್ರವಚನಗಳಿಗೆ ಜನ ಭಾರಿ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಬ್ರಹ್ಮ ಸಂಹಿತೆಯಿಂದ ಪ್ರಾರ್ಥನಾ ಶ್ಲೋಕಗಳನ್ನು ಪಠಿಸ್ತಾರೆ. ಅನಂತರ ಪ್ರಭುಪಾದರು ಹಿಂದಿಯಲ್ಲಿ ತಮ್ಮ ಪ್ರವಚನ ಮಾಡ್ತಾ ಇದ್ರು. ಜೈಪುರದ ಜನ ಪ್ರಭುಪಾದರನ್ನೇ ಅಲ್ಲದೆ ಅವರ ಶಿಷ್ಯರನ್ನು ಗೌರವಿಸುತ್ತಿದ್ದರು. ಭಾರತದ ಬೇರೆ ಯಾವುದೇ ನಗರಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ಜನಭಕ್ತರನ್ನು ವಿದೇಶಿಯರು ಅಥವಾ ಹೊರಗಿನವರು ಎಂದು ಕಾಣದೆ ಸಾಧುಗಳು ಎಂಬಂತೆ ಕಾಣ್ತಾ ಇದ್ರು. ಈ ಇಡೀ ನಗರ ರಾಧಾ ಗೋವಿಂದ್ಜಿ ಭಕ್ತರಿಂದ ಕೂಡಿದೆ ಎಂದು ಪ್ರಭುಪಾದರು ಪ್ರತಿಕ್ರಿಯಿಸಿದ್ರು. ಆಗಾಗ ಭೇಟಿ ನೀಡುತ್ತಿದ್ದ ಪೊಲೀಸ್ ಮುಖ್ಯಸ್ಥನ ಸ್ನೇಹ ಸೌಹಾರ್ದತೆಯಿಂದ ಕೂಡಿದ್ದನು. ಹಗಲಿನ ವೇಳೆ ಪ್ರಭುಪಾದರು ಮತ್ತು ಅವರ ಶಿಷ್ಯರು ಜೈಪುರದಲ್ಲಿ ಸ್ಥಳದಿಂದ ಸ್ಥಳಕ್ಕೆ ಹೋಗುವಾಗ ಏನ್ ಮಾಡ್ತಾ ಇದ್ರು, ಪೊಲೀಸರು ಅವರಿಗೆ ನಮಸ್ಕಾರ ಮಾಡ್ತಾ ಇದ್ರು. ಆಮೇಲೆ ಅವರ ಹಾದು ಹೋಗಲು ಅನುಕೂಲವಾಗಂತೆ ವಾಹನ ಸಂಚಾರವನ್ನು ಅವರು ತಡೆ ಹಿಡಿತಾ ಇದ್ರು. ಜನ ಪ್ರಭುಪಾದರನ್ನು ತಮ್ಮ ಮನೆಗಳಿಗೆ ಆಹ್ವಾನಿಸಿ ಅವರಿಗೆ ರಾಜಯೋಗ್ಯ ಸತ್ಕಾರವನ್ನ ನೀಡ್ತಾ ಇದ್ರು. ಸೊ ಜೈಪುರದ ದೇವಾಲಯಗಳಲ್ಲಿ ವಿಗ್ರಹಗಳ ಪೂಜೆಯನ್ನು ಗಮನದಲ್ಲಿಟ್ಟು ನೋಡಿರೆಂದು ಪ್ರಭುಪಾದರು ತಮ್ಮ ಹಲವು ಭಕ್ತೆಯರಿಗೆ ಹೇಳಿದ್ರು. ಅವರು ರಾತ್ರಿಯ ವೇಳೆ ವಿಗ್ರಹಗಳಿಗೆ ರಾತ್ರಿಯ ಉಡುಪುಗಳನ್ನು ತೊಡಿಸುವುದನ್ನು ಮತ್ತು ಹಗಲಿನ ಹೊತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಅವುಗಳ ವಸ್ತ್ರಗಳನ್ನು ಬದಲಾಯಿಸುವುದನ್ನು ತಾವು ಗಮನಿಸಿದ್ದಾಗಿ ಭಕ್ತೆಯರು ಪ್ರಭುಪಾದರಿಗೆ ತಿಳಿಸ್ತಾರೆ, ರಿಪೋರ್ಟ್ ಮಾಡ್ತಾರೆ, ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಇದನ್ನ ಅಂತ. ಹಾಗೆಯೇ ಅರ್ಚಕರು ತುದಿಯಲ್ಲಿ ಹತ್ತಿ ಇರುವ ಕಡ್ಡಿಗಳನ್ನು ಪರಿಮಳ ತೈಲಗಳಲ್ಲಿ ಅದ್ದಿ ಅದನ್ನು ವಿಗ್ರಹಗಳಿಗೆ ಅರ್ಪಿಸುವುದನ್ನು, ಬಳಿಕ ಆ ಕಡ್ಡಿಗಳನ್ನು ವಿಗ್ರಹಗಳಿಗೆ ಹಾಕಿದ ಹೂ ಹಾರಗಳೊಂದಿಗೆ ಆರಾಧಕರಿಗೆ ಅವರು ಕೊಡುವ ತಾಜಾ ಹೂ ಹಾರಗಳಿಗೆ ಬದಲಾಗಿ ಕೊಡುವುದನ್ನು ಅವರು ಗಮನಿಸ್ತಾ ಇದ್ರು. ಪ್ರಭುಪಾದರು ಹೇಳಿದರು, ಈ ಭಕ್ತಿಯ ಆಚರಣೆಗಳು ತುಂಬಾ ಅತ್ಯಂತ ಉತ್ತಮವಾಗಿದೆ. ಇವುಗಳನ್ನ ನೀವು ಎಲ್ಲಾ ಇಸ್ಕಾನ್ ಕೇಂದ್ರಗಳಲ್ಲೂ ಇದನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು, ಪರಿಚಯಿಸಬಹುದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಅದನ್ನ. ಸೊ ಪ್ರತಿ ಸಂಜೆ ಪ್ರಭುಪಾದರು ಚಪ್ಪರದಲ್ಲಿ ಪ್ರವಚನ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಯಾರಾದರೊಬ್ಬ ಜೈಪುರದ ಗಣ್ಯ ವ್ಯಕ್ತಿ ಅವರನ್ನು ಶ್ರೋತೃಗಳಿಗೆ ಪರಿಚಯಿಸ್ತಾ ಇದ್ರು. ಒಂದು ಸಂಜೆ ಏನ್ ಮಾಡ್ತಾರೆ, ಜೈಪುರದ ರಾಣಿಯು ಪ್ರಭುಪಾದರನ್ನು ಪರಿಚಯಿಸುತ್ತಾ ಅವರ ಬಗ್ಗೆ ಹಾಗೂ ಅವರ ಆಂದೋಲನದ ಬಗ್ಗೆ ತಮಗಿರುವ ಭಕ್ತಿ ಭಾವ ಎಲ್ಲವನ್ನು ವ್ಯಕ್ತಪಡಿಸ್ತಾರೆ. ಅವರು ಪ್ರತಿ ಸಂಜೆ ಪ್ರಭುಪಾದರ ಪ್ರವಚನ ಬಳಿಕ ಜಗತ್ತಿನಾದ್ಯಂತ ಇಸ್ಕಾನ್ ಚಟುವಟಿಕೆಗಳ ಬಗ್ಗೆ ಒಂದು ಸ್ಥಿರ ಚಿತ್ರ ಪ್ರದರ್ಶನ, ಸ್ಲೈಡ್ ಶೋ ಇರ್ತಾ ಇತ್ತಂತೆ. ಇದನ್ನು ನೋಡಲು ಪ್ರಭುಪಾದರು ಅಲ್ಲೇ ಉಳಿತಾ ಇದ್ರು. ಒಂದು ರಾತ್ರಿ ಪ್ರದರ್ಶನದ ನಡೆಯುತ್ತಿದ್ದಂತೆ ಶ್ರೀಲ ಪ್ರಭುಪಾದರು ತಮಾಲ ಕೃಷ್ಣನನ್ನು ತಮ್ಮ ವ್ಯಾಸಾಸನದ ಬದಿಗೆ ಕರೀತಾರೆ. ಮೃದುವಾಗಿ ಅವನಿಗೆ ಹೇಳ್ತಾರೆ, ನೀನೀಗ ಸನ್ಯಾಸ ತೆಗೆದುಕೊಳ್ಳುವುದು ಕಷ್ಟ. ನಿನ್ನ ಪತ್ನಿಗೆ ತುಂಬಾ ವೇದನೆಯಾಗುತ್ತಿದೆ. ಅವರು ಹಿಂದಕ್ಕೊರಗಿ ಹಾಗೆ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಹಿಂದಕ್ಕೊರಗಿ ಕೂತು ಬಿಡ್ತಾರೆ ಪ್ರಭುಪಾದರು. ಅವರ ಮಾತು ತಮಾಲ ಕೃಷ್ಣನ ಪ್ರಜ್ಞೆಯೊಳಗೆ ನಿಧಾನವಾಗಿ ಇಳಿಯುತ್ತೆ. ಅನಂತರ ತಮಾಲ ಕೃಷ್ಣನು ಮುಂದಕ್ಕೆ ಬಾಗಿ ದೃಢ ನಿರ್ಧಾರದೊಂದಿಗೆ ಹೇಳ್ತಾನೆ, ಶ್ರೀಲ ಪ್ರಭುಪಾದರೆ, ಹೇಗೆ ಆದರೂ ಅವಳ ವೇದನ ತಪ್ಪೋದಿಲ್ಲ. ನಾನು ಈಗ ಸನ್ಯಾಸ ತೆಗೆದುಕೊಂಡ್ರೂ ಅವಳು ದುಃಖಿಸ್ತಾಳೆ.
ಇನ್ನಷ್ಟು ಕಾಲ ತೆಗೆದುಕೊಂಡ್ರೂ ದುಃಖಿಸ್ತಾಳೆ. ಅವಳೆಂದಿಗೂ ನಾನು ಸನ್ಯಾಸ ತೆಗೆದುಕೊಳ್ಳುವುದನ್ನು ಇಷ್ಟಪೂರ್ವಕವಾಗಿ ಅವಳು ಒಪ್ಕೊಳ್ಳೋದಿಲ್ಲ. ಆದ್ದರಿಂದ ಹೇಗೋ ಅವಳ ಭಾವನೆ ಬದಲಾಗುವುದಿಲ್ಲವಾದ್ದರಿಂದ ಆಗಬೇಕಾದದ್ದು ಈಗಲೇ ಆಗ್ಬಿಡ್ಲಿ, ನನಗೆ ಬಿಡುಗಡೆ ನೀಡಿ, ಕ್ರಮೇಣ ಅವಳ ದುಃಖ ಶಮನಗೊಳ್ಳುತ್ತದೆ ಅಂತ ಹೇಳ್ತಾನೆ ಅವನು. ಪ್ರಭುಪಾದರು ಇನ್ನೇನು ಹೇಳದೆ ಆಲೋಚನಾ ಲೀನರಾದರು. ಅಂದು ರಾತ್ರಿ ಚಪ್ಪರದ ಕಾರ್ಯಕ್ರಮದ ಬಳಿಕ ಅವ್ರೇನ್ ಮಾಡ್ತಾರೆ, ತಮ್ಮ ಸನ್ಯಾಸಿ ಶಿಷ್ಯರಾದ ಸುಬಲ, ಮಧುದ್ವಿಷ, ಸರ್ಗಮುನಿ ಮತ್ತು ದೇವಾನಂದರಿಗೆ, ಹಾಗೆಯೇ ತಮ್ಮ ಆಪ್ತ ಕಾರ್ಯದರ್ಶಿಯಾದ ಶ್ಯಾಮಸುಂದರನಿಗೆ ಹೇಳಿ ಕಳಿಸಿದರು. ಅವರೆಲ್ಲರೂ ತಮಾಲ ಕೃಷ್ಣನೊಂದಿಗೆ ಒಟ್ಟಿಗೂಡಿಸಿ ಪ್ರಭುಪಾದರು ಹೀಗಂತ ಹೇಳ್ತಾರೆ, ತಮಾಲ ಕೃಷ್ಣ ಸನ್ಯಾಸವನ್ನು ತೆಗೆದುಕೊಳ್ಳಬೇಕೆಂದಿದ್ದಾನೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅವನು ತೆಗೆದುಕೊಳ್ಬಹುದು ಅಥವಾ ಬೇಡವೋ ಅಂತ ಕೇಳ್ತಾರೆ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ತೆಗೆದುಕೊಳ್ಳಬಹುದೆಂದು ಎಲ್ಲರೂ ಒಪ್ಪಿದರು. ಕೊನೆಗೆ ಪ್ರಭುಪಾದರು ತಮ್ಮ ಒಪ್ಪಿಗೆ ನೀಡಿದರು. ನೀನು ಕೆಲವು ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಅವರು ಹೇಳಿದರು. ಎಲ್ಲವೂ ಸಿದ್ಧವಾಗಿದೆ. ತಮಾಲ ಕೃಷ್ಣ ಹೇಳಿದನು. ಮರುದಿನ ಬೆಳಗ್ಗೆ ಚಪ್ಪರದಲ್ಲಿ ಪ್ರಭುಪಾದರು ಒಂದು ವಿಶೇಷ ಸಮಾರಂಭವನ್ನು ನೆರವೇರಿಸಿದರು. ಹೋಮಾಗ್ನಿಯನ್ನು ಬೆಳಗಿ ಅವರು ತಮಾಲ ಕೃಷ್ಣನಿಗೆ ಸನ್ಯಾಸ ದಂಡವನ್ನು ನೀಡಿದರು. ಹೆಂಗಸರಿಗೆ ತಮಾಲ ಕೃಷ್ಣನ ಮೇಲೆ ಅತೀವ ಕೋಪ ಉಂಟಾಯಿತು. ಆದರೆ ಏನು ಮಾಡುವುದಕ್ಕೂ ತೀರಾ ತಡವಾಗಿತ್ತು. ಸಮಾರಂಭದ ತರುವಾಯ ಪ್ರಭುಪಾದರು ತಮಾಲ ಕೃಷ್ಣ ಮಹಾರಾಜನನ್ನು ಕೊಠಡಿಗೆ ಕರೆದು ಹೇಳಿದರು, ನೀನು ಒಬ್ಬ ಅತ್ಯುತ್ತಮ ಪತ್ನಿಯನ್ನು ಹಾಗೂ ಉನ್ನತ ಹುದ್ದೆಯನ್ನು ತ್ಯಜಿಸಿದ್ದೀಯೆ. ಆದ್ದರಿಂದ ನಾನು ನಿನಗೆ ಗೋಸ್ವಾಮಿ ಎಂಬ ಬಿರುದನ್ನು ಕೊಡುತ್ತಿದ್ದೇನೆ. ಈಗ ನೀನು ಗೋಸ್ವಾಮಿಗಳ ಭಾವಸ್ಥಿತಿಯಲ್ಲಿಯೇ ಇರಬೇಕು. ಜಗತ್ತಿನಾದ್ಯಂತ ಪ್ರಚಾರ ಮಾಡಲು ಮತ್ತು ಶಿಷ್ಯರನ್ನು ಸ್ವೀಕರಿಸಲು ಸಮರ್ಥನಾಗಬೇಕು. ಹಠಾತ್ತನೆ ಪ್ರಭುಪಾದರು ಗಟ್ಟಿಯಾಗಿ ನಗತೊಡಗಿದರು. ಬಳಿಕ ಹೇಳಿದರು, ನೀನು ದೃಢಚಿತ್ತನೋ ಹೌದೋ ಅಲ್ಲವೋ ಎಂದು ನಾನು ಪರೀಕ್ಷಿಸುತ್ತಿದ್ದೇನಷ್ಟೇ. ಈಗೇನು ಮಾಡಬೇಕೆಂದಿರುವೆ? ತಮಾಲ ಕೃಷ್ಣ ಗೋಸ್ವಾಮಿ ಹೇಳಿದನು, ನಾನು ಚೈತನ್ಯ ಮಹಾಪ್ರಭುವಿನ ರೀತಿಯಲ್ಲಿ ಯಾವುದೇ ವಾಹನವನ್ನು ಬಳಸದೆ ಒಬ್ಬಂಟಿಯಾಗಿ ಈ ದಂಡದೊಂದಿಗೆ ಭಾರತದಲ್ಲಿ ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸಿ ಕೃಷ್ಣನ ಬಗ್ಗೆ ಪ್ರಚಾರ ಮಾಡಬೇಕೆಂದಿದ್ದೇನೆ. ತುಂಬಾ ಒಳ್ಳೆಯದು. ಪ್ರಭುಪಾದರೆಂದರು. ತಮಾಲ ಕೃಷ್ಣ ಮಹಾರಾಜನು ಅವರಿಗೆ ಸಾಷ್ಟಾಂಗವಿರಗಿ ಅಲ್ಲಿಂದ ಹೊರ ನಡೆದನು. ಒಳಗೆ ಮತ್ತೆ ಪ್ರಭುಪಾದರು ಅವನನ್ನು ತಮ್ಮಲ್ಲಿಗೆ ಕರೆಸಿಕೊಂಡು ಹೇಳಿದರು, ನಿನ್ನ ಸೂಚನೆ ಅಷ್ಟೇನೂ ಸರಿಯಿಲ್ಲ. ನೀನು ಏನಾದರೂ ಮಾಡಬೇಕಿದ್ದರೆ ನಿನಗೆ ಸಹಾಯಕರಿರಬೇಕು, ಸೌಕರ್ಯಗಳಿರಬೇಕು. ಅನಂತರ ಪ್ರಭುಪಾದರು ತಮಾಲ ಕೃಷ್ಣ ಮಹಾರಾಜನೊಂದಿಗೆ ಪ್ರಚಾರಕ್ಕೆ ಹೋಗಲು ಕೆಲವು ಬ್ರಹ್ಮಚಾರಿಗಳನ್ನು ನೇಮಿಸಿದರು. ಹಾಗೆಯೇ ತಮ್ಮ ಹೊಸ ಸನ್ಯಾಸಿಗೆ ಅವರು ಮೊಟ್ಟ ಮೊದಲ ಕಾರ್ಯಭಾರವೊಂದನ್ನು ವಹಿಸಿದರು. ಜೈಪುರದ ಕಾರ್ಯಕ್ರಮಗಳು ಮುಗಿದ ಕೂಡಲೇ ಪ್ರಭುಪಾದರು ಆಫ್ರಿಕಾದ ನೈರೋಬಿಯಲ್ಲಿನ ಒಂದು ಉತ್ಸವಕ್ಕೆ ಹೋಗಲು ಅಣಿಯಾಗುತ್ತಿದ್ದರು. ಆದರೆ ಅಹಮದಾಬಾದಿನಲ್ಲಿ ಇನ್ನೊಂದು ಕಾರ್ಯಕ್ರಮ ಅವರಿಗಾಗಿ ಕಾಯುತ್ತಿತ್ತು. ಆದ್ದರಿಂದ ಪ್ರಭುಪಾದರು ತಮಾಲ ಕೃಷ್ಣ ಮಹಾರಾಜನಿಗೆ ಹೇಳಿದರು, ನನ್ನ ಪರವಾಗಿ ಅಹಮದಾಬಾದಿಗೆ ನೀನು ಹೋಗು. ತಮಾಲ ಕೃಷ್ಣ ಗೋಸ್ವಾಮಿಯ ಸನ್ಯಾಸ ದೀಕ್ಷೆಯ ಸಮಯದಲ್ಲಿ ಶ್ರೀಲ ಪ್ರಭುಪಾದರು ಅವನಿಗೆ ಸನ್ಯಾಸ ಮಂತ್ರವೊಂದನ್ನು ಉಪದೇಶಿಸುತ್ತಿದ್ದರು. ಆ ಮಂತ್ರವು ವೈಷ್ಣವ ಸನ್ಯಾಸಿಯ ಶರಣಾಗತ ಭಕ್ತಿಭಾವವನ್ನು ವರ್ಣಿಸುತ್ತಿತ್ತು. ವೈಷ್ಣವ ಸನ್ಯಾಸವು ಕಾಯ, ವಾಚ, ಮನಸ ಕೃಷ್ಣನ ದಿವ್ಯಾನಂದದ ಸೇವೆಯಲ್ಲಿ ತೊಡಗುವುದನ್ನು ಒತ್ತಿ ಹೇಳುತ್ತಿತ್ತು. ಅದು ಬ್ರಹ್ಮನ್ ಬಗ್ಗೆ ಊಹಾಪೋಹಗಳಲ್ಲಿ ತೊಡಗುವ ಅಥವಾ ಒಬ್ಬಂಟಿಯಾಗಿ ಕೂತು ಮೌನ ಧ್ಯಾನದಲ್ಲಿ ನಿರತರಾಗುವ ನಿರಾಕಾರವಾದಿಗಳ ಸನ್ಯಾಸಕ್ಕಿಂತ ಭಿನ್ನವಾಗಿತ್ತು. ವೈಷ್ಣವ ಸನ್ಯಾಸಿಯು ಕೃಷ್ಣನ ಚರಣಕಮಲಗಳನ್ನು ಆಶ್ರಯಿಸುವುದರಿಂದ ಅಜ್ಞಾನ ಸಾಗರವನ್ನು ತಾನು ದಾಟುವುದಲ್ಲದೆ ಇತರರನ್ನು ದಾಟಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ರೀಲ ಪ್ರಭುಪಾದರು ಅಲ್ಲಿಂದ ಅಲ್ವಾ ಮಾತಾಜಿ? ಹೌದೌದು. ಶ್ರೀಲ ಪ್ರಭುಪಾದರು ಮಾಡಿ ತೋರುತ್ತಿದ್ದಂತೆ ಒಬ್ಬ ವೈಷ್ಣವ ಸನ್ಯಾಸಿಯು ಜಗತ್ತಿನಾದ್ಯಂತ ಸಂಚರಿಸಿ ಕೃಷ್ಣನ ಪರವಾಗಿ ಪತಿತಾತ್ಮರನ್ನು ಉದ್ಧರಿಸಲು ತನ್ನ ಶಕ್ತಿ ಮೀರಿ ದುಡಿಯಬೇಕು. ವೈಷ್ಣವ ಸನ್ಯಾಸವೆಂದರೆ ಜೈಪುರದಂತಹ ಸ್ಥಳಗಳಿಗೆ ಬಂದು ಪ್ರಚಾರ ಮಾಡುವುದು. ಗೋವಿಂದಜಿ
ದೇವಾಲಯದಲ್ಲಿ ಪೂಜೆ ಮಾಡುವುದು, ನ್ಯೂಯಾರ್ಕ್ ನಗರದಲ್ಲಿನ ಭಕ್ತರ ಪೂಜೆಗೆಂದು ರಾಧಾ ಗೋವಿಂದರ ವಿಗ್ರಹಗಳನ್ನು ಅಲ್ಲಿಗೆ ಕಳಿಸಿಕೊಡುವುದು, ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತೆಯರಾಗಲು ಮಹಿಳೆಯರಿಗೂ ಸಹ ಸಮಾನ ಅವಕಾಶವನ್ನು ಒದಗಿಸುವುದು ಮತ್ತು ಸನ್ಯಾಸದ ಉನ್ನತೋದ್ದೇಶಕ್ಕಾಗಿ ಗಂಡ ಹೆಂಡಿರನ್ನು ಬೇರ್ಪಡಿಸುವುದು ಎಂದು ಅರ್ಥ. ಶ್ರೀಲ ಪ್ರಭುಪಾದರು ವರ್ಣಾಶ್ರಮ ಧರ್ಮವು ಹೆಸರಿಸುವ ಸನ್ಯಾಸದ ಸ್ತರವನ್ನು ಮೀರಿದವರಾಗಿದ್ದರೂ ಸಹ ಒಬ್ಬ ಅತ್ಯುತ್ತಮ ಸನ್ಯಾಸಿಯಾಗಿದ್ದು ಅನೇಕ ಸನ್ಯಾಸಿಗಳನ್ನು ತ್ಯಜಿಸಿ ತಮ್ಮ ಮಾರ್ಗದಲ್ಲಿ ನಡೆಯಲು ಅವರಿಗೆ ಶಿಕ್ಷಣ ನೀಡಿದ್ದರು. ತನ್ನ ಸನ್ಯಾಸಿಗಳು ತನಗಿಂತ ಹೆಚ್ಚಿನದನ್ನು ಸಾಧಿಸಬೇಕೆಂದು ಅವರು ಹೇಳುತ್ತಿದ್ದರು. ಅಂದರೆ ತನ್ನ ಸನ್ಯಾಸಿಗಳು ಇನ್ನೂ ಹೆಚ್ಚಿನ ಅನುಯಾಯಿಗಳನ್ನು ಗಳಿಸಬೇಕು, ಪುಸ್ತಕಗಳನ್ನು ಪ್ರಕಟಿಸಬೇಕು ಮತ್ತು ಇಸ್ಕಾನ್ ಕೇಂದ್ರಗಳನ್ನು ಸ್ಥಾಪಿಸಬೇಕು ಎಂಬುದು ಅವರು ಅಭಿಲಾಷೆಯಾಗಿತ್ತು. ಮುಂಬೈ, ಜನವರಿ 24, 1972. ಮುಂಬಯಿಗೆ ಹಿಂದಿರುಗಿದಾಗ ಪ್ರಭುಪಾದರಿಗೆ ನಿರಾಸೆಯಾಯಿತು. ಅವರ ಶಿಷ್ಯರು ಮಿಸ್ಟರ್ ಎನ್ ಅವರಿಗೆ ಹಣವನ್ನು ಪಾವತಿ ಮಾಡಿರಲೂ ಇಲ್ಲ, ಜುಹು ಜಮೀನಿಗೆ ಹೋಗಿ ನೆಲೆಸಿರಲೂ ಇಲ್ಲ. ಪ್ರಭುಪಾದರು ಈ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದ ಮಧುದ್ವಿಷಾ ಸ್ವಾಮಿಯು ಅಂತಹ ಕಷ್ಟಕರ ಯೋಜನೆಯನ್ನು ನಿರ್ವಹಿಸುವಲ್ಲಿ ತನ್ನ ಅಸಾಮರ್ಥ್ಯವನ್ನು ಮುಚ್ಚುಮರಿಯಿಲ್ಲದೆ ಒಪ್ಪಿಕೊಂಡನು. ಅಂತಹ ವ್ಯವಹಾರಗಳನ್ನು ನಿರ್ವಹಿಸಲು ಪ್ರಭುಪಾದರು ಆ ಮೊದಲು ನೇಮಿಸುತ್ತಿದ್ದ ಶಿಷ್ಯನೆಂದರೆ ತಮಾಲ ಕೃಷ್ಣ ಮಹಾರಾಜ. ಆದರೆ ಈಗ ಅವನ ಸನ್ಯಾಸವನ್ನು ಸ್ವೀಕರಿಸಿದ್ದುದರಿಂದ ತನ್ನ JBC ಕರ್ತವ್ಯಗಳನ್ನು ತ್ಯಜಿಸಿ ಸಂಚಾರ ಮತ್ತು ಪ್ರಚಾರಗಳಲ್ಲಿ ನಿರತನಾಗಿದ್ದನು. ಹೀಗಾಗಿ ಮುಂಬಯಿಯ ವಹಿವಾಟುಗಳ ನಿರ್ವಹಣೆಗೆ ಈಗ ಪ್ರಭುಪಾದರ ನೆರವಿಗೆ ಯಾರೂ ಇಲ್ಲದಂತಾಗಿತ್ತು. ಈಗಾಗಲೇ ಪ್ರಭುಪಾದರು ಬಹಳಷ್ಟು ನಿರ್ವಹಣೆಯನ್ನು ತಾವೇ ವಹಿಸಿಕೊಂಡಿದ್ದರು, ಆದರೆ ಎಲ್ಲವನ್ನೂ ಅವರೇ ಮಾಡಲು ಸಾಧ್ಯವಿರಲಿಲ್ಲ. ಮುಂಬಯಿಯಲ್ಲಿಯೇ ಸದಾ ಉಳಿದಿರುವುದು ಅವರಿಗೆ ಅಸಾಧ್ಯವಾಗಿತ್ತು. ಮುಂದೆ ಹರೇ ಹೋದ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಚಿತ್ರ ಮೊಯ್ನಿ ಮಾತಾಜಿ. ಸೊ ಅವರೆಲ್ಲಾನು ಒಪ್ಪಿಗೆ ಕೊಡ್ತಾರೆ, ಸನ್ಯಾಸ ಇದು ತಗೊಳ್ಳಿ ಅಂತ. ಕೊನೆಗೆ ಪ್ರಭುಪಾದರು ತಮಗೆ ಒಪ್ಪಿಗೆ ನೀಡಿದರು. ನೀನು ಕೆಲವು ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾಗುತ್ತೆ ಅಂತ ಅವರು ಹೇಳಿದ್ರು. ಸೊ ಎಲ್ಲವೂ ಸಿದ್ಧವಾಗಿದೆ ಅಂತ ತಮಾಲ ಕೃಷ್ಣ ಹೇಳ್ತಾನೆ. ಮರುದಿನ ಬೆಳಿಗ್ಗೆ ಚಪ್ಪರದಲ್ಲಿ ಪ್ರಭುಪಾದರು ಒಂದು ವಿಶೇಷ ಸಮಾರಂಭನ ಏರ್ಪಡಿಸ್ತಾರೆ. ಹೋಮಾಗ್ನಿಯನ್ನು ಬೆಳಗಿಸ್ತಾರೆ. ಅವರು ತಮಾಲ ಕೃಷ್ಣನಿಗೆ ಸನ್ಯಾಸ ದಂಡವನ್ನು ನೀಡ್ತಾರೆ. ಹೆಂಗಸರಿಗೆ ತಮಾಲ ಕೃಷ್ಣನ ಮೇಲೆ ಅತೀವ ಕೋಪ ಬರುತ್ತೆ, ಆದರೆ ಏನು ಮಾಡೋದಕ್ಕೂ ತೀರಾ ತಡವಾಗಿತ್ತವು. ಸಮಾರಂಭದ ತರುವಾಯ ಪ್ರಭುಪಾದರು ತಮಾಲ ಕೃಷ್ಣ ಮಹಾರಾಜನನ್ನು ಕೊಠಡಿಗೆ ಕರೆದು ಹೇಳ್ತಾರೆ, ನೀನು ಒಬ್ಬ ಅತ್ಯುತ್ತಮ ಪತ್ನಿಯನ್ನು ಹಾಗೂ ಉನ್ನತ ಹುದ್ದೆಯನ್ನು ತ್ಯಜಿಸ್ತಾ ಇದೀಯಾ. ಆದ್ದರಿಂದ ನಾನು ನಿನಗೆ ಗೋಸ್ವಾಮಿ ಎಂಬ ಬಿರುದನ್ನು ನಾನು ಕೊಡ್ತಾ ಇದ್ದೀನಿ ನಿನಗೆ. ಈಗ ನೀನು ಗೋಸ್ವಾಮಿಗಳ ಭಾವಸ್ಥಿತಿಯಲ್ಲೇ ಇರಬೇಕು. ನೀನು ಜಗತ್ತಿನಾದ್ಯಂತ ಪ್ರಚಾರ ಮಾಡಲು ಮತ್ತು ಶಿಷ್ಯರನ್ನು ಸ್ವೀಕರಿಸಲು ನೀನು ಸಮರ್ಥನಾಗಬೇಕು. ಹಠಾತ್ತನೆ ಪ್ರಭುಪಾದರು ಹಿಂಗೆ ಹೇಳ್ಬಿಟ್ಟು ಅವರು ಗಟ್ಟಿಯಾಗಿ ನಗಾಡ್ತಾರೆ. ಬಳಿಕ ಹೇಳಿದರು, ನೀನು ದೃಢಚಿತ್ತನೋ ಹೌದೋ ಅಲ್ಲವೋ ಎಂದು ನಾನು ಪರೀಕ್ಷಿಸಿದ್ದೇನಷ್ಟೇ. ಈಗೇನು ಮಾಡಬೇಕೆಂದಿರುವೆ ನೀನು? ಈಗೇನ್ ಮಾಡ್ಬೇಕು ಅಂತ ಇದೆಯಾ? ಈ ಸನ್ಯಾಸ ಏನೋ ಬೇಕು ಅಂದೆ, ಆಯ್ತು ತಗೊಂಡಿದ್ಯಾ, ಇವಾಗ ಏನ್ ಮಾಡ್ಬೇಕು ನೀನು ಅಂತ ಕೇಳ್ತಾರೆ. ತಮಾಲ ಕೃಷ್ಣ ಗೋಸ್ವಾಮಿ ಹೇಳಿದರು, ನಾನು ಚೈತನ್ಯ ಮಹಾಪ್ರಭುವಿನ ರೀತಿಯಲ್ಲಿ ಯಾವುದೇ ವಾಹನವನ್ನು ಬಳಸದೆ ಒಬ್ಬಂಟಿಯಾಗಿ ಈ ದಂಡದೊಂದಿಗೆ ಭಾರತದಲ್ಲಿ ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸಿ ಕೃಷ್ಣನ ಬಗ್ಗೆ ಪ್ರಚಾರ ಮಾಡಬೇಕು ಎಂದಿದ್ದೇನೆ ಅಂತ ತಮಾಲ ಕೃಷ್ಣ ಹೇಳ್ತಾನೆ. ಆಗ ಪ್ರಭುಪಾದರು ಹೇಳ್ತಾರೆ, ತುಂಬಾ ಒಳ್ಳೆಯದು. ತಮಾಲ ಕೃಷ್ಣ ಮಹಾರಾಜನು ಅವರಿಗೆ ಸಾಷ್ಟಾಂಗ ಬೆರಗಿ ಅವನು ಹೊರಗಡೆ ನಡೀತಾನೆ. ಇದಾದ 1 ಗಂಟೆಯ ಒಳಗೆ ಮತ್ತೆ ಪ್ರಭುಪಾದರು ಅವನನ್ನು ತಮ್ಮಲ್ಲಿಗೆ ಕರೆಸಿಕೊಂಡು ಹೇಳ್ತಾರೆ, ನಿನ್ನ ಸೂಚನೆ ಅಷ್ಟೇನು ಸರಿ ಇಲ್ಲ. ನೀನು ಏನಾದರೂ ಮಾಡಬೇಕಿದ್ದರೆ ನಿನಗೆ ಸಹಾಯಕರಿರಬೇಕು, ಸೌಕರ್ಯಗಳು ಇರಬೇಕು. ಅನಂತರ ಪ್ರಭುಪಾದರು ತಮಾಲ ಕೃಷ್ಣ ಮಹಾರಾಜನೊಂದಿಗೆ ಪ್ರಚಾರಕ್ಕೆ ಹೋಗಲು ಕೆಲವು ಬ್ರಹ್ಮಚಾರಿಗಳನ್ನ ನೇಮಿಸ್ತಾರೆ. ಹಾಗೆಯೇ ತಮ್ಮ ಹೊಸ ಸನ್ಯಾಸಿಗೆ ಅವರು ಮೊಟ್ಟ ಮೊದಲ ಕಾರ್ಯಭಾರ ಒಂದನ್ನು ವಹಿಸ್ತಾರೆ. ಜೈಪುರದ ಕಾರ್ಯಕ್ರಮಗಳು ಮುಗಿದ ಕೂಡಲೇ ಪ್ರಭುಪಾದರು ಆಫ್ರಿಕಾದ ನೈರೋಬಿಯಲ್ಲಿನ ಒಂದು ಉತ್ಸವಕ್ಕೆ ಹೋಗಲು ಅಣಿಯಾಗುತ್ತಿದ್ದರು.
ಆದರೆ ಅಹಮದಾಬಾದಿನಲ್ಲಿ ಇನ್ನೊಂದು ಕಾರ್ಯಕ್ರಮ ಅವರಿಗಾಗಿ ಕಾಯ್ತಾ ಇತ್ತು. ಆದ್ದರಿಂದ ಪ್ರಭುಪಾದರು ತಮಾಲ ಕೃಷ್ಣ ಮಹಾರಾಜನಿಗೆ ಹೇಳಿದ್ರು, ನನ್ನ ಪರವಾಗಿ ಅಹಮದಾಬಾದಿಗೆ ನೀನು ಹೋಗು ಅಂತ ಹೇಳ್ತಾರೆ. ತಮಾಲ ಕೃಷ್ಣ ಗೋಸ್ವಾಮಿಯ ಸನ್ಯಾಸ ದೀಕ್ಷೆಯ ಸಮಯದಲ್ಲಿ ಶ್ರೀಲ ಪ್ರಭುಪಾದರು ಅವನಿಗೆ ಸನ್ಯಾಸ ಮಂತ್ರವನ್ನು ಉಪದೇಶಿಸಿದ್ರು. ಆ ಮಂತ್ರವು ವೈಷ್ಣವ ಸನ್ಯಾಸಿಯ ಶರಣಾಗತ ಭಕ್ತಿ ಭಾವವನ್ನು ವರ್ಣಿಸುತ್ತಿತ್ತು. ವೈಷ್ಣವ ಸನ್ಯಾಸವು ಕಾಯ ವಾಚ ಮನಸ ಕೃಷ್ಣನ ದಿವ್ಯಾನಂದದ ಸೇವೆಯಲ್ಲಿ ತೊಡಗುವುದನ್ನು ಒತ್ತಿ ಹೇಳ್ತಾ ಇತ್ತು. ಅದು ಬ್ರಹ್ಮನ್ ಬಗ್ಗೆ ಊಹಾಪೋಹಗಳಲ್ಲಿ ತೊಡಗುವ ಅಥವಾ ಒಬ್ಬಂಟಿಯಾಗಿ ಕೂತು ಮೌನ್ಯ ಧ್ಯಾನದಲ್ಲಿ ನಿರತರಾಗುವ ನಿರಾಕಾರವಾದಿಗಳ ಸನ್ಯಾಸಕ್ಕಿಂತ ಭಿನ್ನವಾಗಿತ್ತಿದು. ವೈಷ್ಣವ ಸನ್ಯಾಸಿಯು ಕೃಷ್ಣನ ಚರಣ ಕಮಲಗಳನ್ನು ಆಶ್ರಯಿಸುವುದರಿಂದ ಅಜ್ಞಾನ ಸಾಗರವನ್ನು ತಾನು ದಾಟುವುದಲ್ಲದೆ ಇತರರನ್ನು ಅವನು ದಾಟಿಸ್ತಾನೆ. ಸೊ ಶ್ರೀಲ ಪ್ರಭುಪಾದರು ಮಾಡಿ ತೋರುತ್ತಿದ್ದಂತೆ ಒಬ್ಬ ವೈಷ್ಣವ ಸನ್ಯಾಸಿಯು ಜಗತ್ತಿನಾದ್ಯಂತ ಸಂಚರಿಸಿ ಕೃಷ್ಣನ ಪರವಾಗಿ ಪತಿತಾತ್ಮರನ್ನು ಉದ್ಧರಿಸಲು ತನ್ನ ಶಕ್ತಿ ಮೀರಿ ದುಡಿಯಬೇಕಾಗ್ತದೆ. ವೈಷ್ಣವ ಸನ್ಯಾಸವೆಂದರೆ ಜೈಪುರದಂತ ಸ್ಥಳಗಳಿಗೆ ಬಂದು ಪ್ರಚಾರ ಮಾಡುವುದು, ಗೋವಿಂದ್ ಜಿ ದೇವಾಲಯದಲ್ಲಿ ಪೂಜೆ ಮಾಡುವುದು, ನ್ಯೂಯಾರ್ಕ್ ನಗರದಲ್ಲಿನ ಭಕ್ತರ ಪೂಜೆಗೆಂದು ರಾಧಾ ಗೋವಿಂದರ ವಿಗ್ರಹಗಳನ್ನ ಅಲ್ಲಿಗೆ ಕಳಿಸಿಕೊಡುವುದು, ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತೆಯರಾಗಲು ಮಹಿಳೆಯರಿಗೆ ಸಹ ಸಮಾನ ಅವಕಾಶವನ್ನ ಒದಗಿಸುವುದು ಮತ್ತು ಸನ್ಯಾಸದ ಉನ್ನತೋದ್ದೇಶಕ್ಕಾಗಿ ಗಂಡ ಹೆಂಡಿರನ್ನು ಬೇರ್ಪಡಿಸುವುದು ಎಂದು ಅರ್ಥ. ಶ್ರೀಲ ಪ್ರಭುಪಾದರು ವರ್ಣಾಶ್ರಮ ಧರ್ಮವು ಹೆಸರಿಸುವ ಸನ್ಯಾಸದ ಸ್ತರವನ್ನು ಮೀರಿದವರಾಗಿದ್ದರೂ ಸಹ ಒಬ್ಬ ಅತ್ಯುತ್ತಮ ಸನ್ಯಾಸಿಯಾಗಿದ್ದು ಅನೇಕ ಸನ್ಯಾಸಿಗಳನ್ನು ಸೃಜಿಸಿ ತಮ್ಮ ಮಾರ್ಗದಲ್ಲಿ ನಡೆಯಲು ಅವರಿಗೆ ಶಿಕ್ಷಣ ನೀಡಿದ್ದರು. ತನ್ನ ಸನ್ಯಾಸಿಗಳು ತನಗಿಂತ ಹೆಚ್ಚಿನದನ್ನು ಸಾಧಿಸಬೇಕೆಂದು ಅವರು ಯಾವಾಗ್ಲೂ ಹೇಳ್ತಾ ಇದ್ರು ಪ್ರಭುಪಾದರು. ಅಂದರೆ ತನ್ನ ಸನ್ಯಾಸಿಗಳು ಇನ್ನೂ ಹೆಚ್ಚಿನ ಅನುಯಾಯಿಗಳನ್ನು ಗಳಿಸಬೇಕು, ಪುಸ್ತಕಗಳನ್ನ ಪ್ರಕಟಿಸಬೇಕು ಮತ್ತು ಇಸ್ಕಾನ್ ಕೇಂದ್ರಗಳನ್ನು ಸ್ಥಾಪಿಸಬೇಕು ಎಂಬುದು ಅವರ ಒಂದು ಅಭಿಲಾಷೆಯಾಗಿತ್ತು. ಸೊ ಪ್ರಭುಪಾದರದು ಒಂದು ಅಭಿಲಾಷೆ ಏನಂತಂದ್ರೆ, ಈ ಸನ್ಯಾಸಿಗಳು ಸನ್ಯಾಸತ್ವ ತಗೊಂಡಿದ್ದಾರೆ, ಹೆಚ್ಚಿದನ್ನೇ ಸಾಧಿಸ್ಬೇಕು. ಆಮೇಲೆ ಸನ್ಯಾಸಿಗಳು ಅನುಯಾಯಿಗಳನ್ನ ಗಳಿಸ್ಬೇಕು ಅವರು. ಆಮೇಲೆ ಪುಸ್ತಕಗಳನ್ನ ಪ್ರಕಟಿಸಬೇಕು ಮತ್ತು ಇಸ್ಕಾನ್ ಕೇಂದ್ರಗಳನ್ನ ಸ್ಥಾಪಿಸಬೇಕು ಎಂಬುದು ಪ್ರಭುಪಾದರ ಅಭಿಪ್ರಾಯ ಆಗಿತ್ತು. ಸೊ ಜನವರಿ 24 ಮುಂಬೈ 1972ರಲ್ಲಿ ಮುಂಬಯಿಗೆ ಹಿಂತಿರುಗಿದಾಗ ಪ್ರಭುಪಾದರಿಗೆ ನಿರಾಸೆಯಾಯಿತು. ಅವರ ಶಿಷ್ಯರು ಮಿಸ್ಟರ್ ಎನ್ ಅವರಿಗೆ ಹಣವನ್ನು ಪಾವತಿ ಮಾಡಿರಲೂ ಇಲ್ಲ. ಜುಹು ಜಮೀನಿಗೆ ಹೋಗಿ ನೆಲೆಸಿರಲೂ ಇಲ್ಲ. ಪ್ರಭುಪಾದರು ಈ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದ ಮಧುದ್ವಿ ಸ್ವಾಮಿಯು ಅಂತಹ ಕಷ್ಟಕರ ಯೋಜನೆಯನ್ನು ನಿರ್ವಹಿಸುವಲ್ಲಿ ತನ್ನ ಅಸಮರ್ಥ್ಯವನ್ನು ಮುಚ್ಚುಮರೆ ಇಲ್ಲದೆ ಅವನು ಒಪ್ಕೋತಾನೆ, ತನ್ನ ಒಂದು ಅಸಮರ್ಥ್ಯ. ಅಂತ ವ್ಯವಹಾರಗಳನ್ನು ನಿರ್ವಹಿಸಲು ಪ್ರಭುಪಾದರು ಆ ಮೊದಲು ನೇಮಿಸುತ್ತಿದ್ದ ಶಿಷ್ಯನೆಂದರೆ ತಮಾಲ ಕೃಷ್ಣ ಮಹಾರಾಜನ್ಗೆ ನೇಮಿಸ್ತಾ ಇದ್ರಂತೆ. ಆದರೆ ಈಗ ಅವನು ಸನ್ಯಾಸವನ್ನು ಸ್ವೀಕರಿಸುವುದರಿಂದ ತನ್ನ GBC ಕರ್ತವ್ಯಗಳನ್ನು ತ್ಯಜಿಸಿ ಸಂಚಾರ ಮತ್ತು ಪ್ರಚಾರಗಳಲ್ಲಿ ನಿರತನಾಗಿದ್ದಾನೆ ಇವಾಗ ಅವನು. ಹೀಗಾಗಿ ಮುಂಬಯಿಯ ವಹಿವಾಟುಗಳ ನಿರ್ವಹಣೆಗೆ ಈಗ ಪ್ರಭುಪಾದರ ಒಂದು ನೆರವಿಗೆ ಯಾರೂ ಇಲ್ಲದಂತೆ ಆಗೋಗಿತ್ತು. ಸೊ ಈಗಾಗಲೇ ಪ್ರಭುಪಾದರು ಬಹಳಷ್ಟು ನಿರ್ವಹಣೆಯನ್ನು ತಾವೇ ವಹಿಸ್ಕೊಂಡಿದ್ರು. ಆದ್ರೆ ಎಲ್ಲವನ್ನೂ ಅವರೇ ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ, ಅವರ ಕಷ್ಟ ಆಗ್ತಾ ಇತ್ತು. ಸೊ ಮುಂಬಯಿಯಲ್ಲೇ ಸದಾ ಉಳಿದಿರುವುದು ಅವರಿಗೆ ಅಸಾಧ್ಯವಾಯಿತು. ಸೊ ಜುಹು ವ್ಯವಹಾರವನ್ನು ನಿರ್ವಹಿಸಲು ಅನುಭವಶಾಲಿಯಾದ ಶಿಷ್ಯನೊಬ್ಬನಿಗಾಗಿ ಶೋಧದಲ್ಲಿದ್ದಾಗ. ಹರೇ ಕೃಷ್ಣ ಮಾತಾಜಿ, ಓದಿ ಆಗ್ಲಿಲ್ಲ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಜುಹು ವ್ಯವಹಾರವನ್ನು ನಿರ್ವಹಿಸಲು ಅನುಭವಿ ಶಾಲೆಯಾದ ಶಿಷ್ಯನೊಬ್ಬನಿಗಾಗಿ ಶೋಧದಲ್ಲಿದ್ದಾಗ ಪ್ರಭುಪಾದರಿಗೆ ನೈರೋಬಿಯಲ್ಲೇ ಇನ್ನೂ ಪ್ರಚಾರದಲ್ಲಿ ನಿರತನಾಗಿದ್ದ ಬ್ರಹ್ಮಾನಂದ ಸ್ವಾಮಿಯ ನೆನಪಾಯಿತು. ಆಫ್ರಿಕಾಕ್ಕೆ ವಿಮಾನದಲ್ಲಿ ಹೋಗಿ ಬ್ರಹ್ಮಾನಂದ ಸ್ವಾಮಿಯನ್ನು ಭೇಟಿಯಾಗಿ ಮುಂಬಯಿಗೆ ಬಂದು ಇಲ್ಲಿನ ವ್ಯವಹಾರಗಳನ್ನು ನಿರ್ವಹಿಸಲು ಅವನನ್ನು ಆಹ್ವಾನಿಸಬೇಕೆಂದು ಪ್ರಭುಪಾದರು ನಿರ್ಧರಿಸಿದರು. ತ್ವರಿತವಾಗಿ ಅವರು ಕಾರ್ಯೋನ್ಮುಖರಾಗಬೇಕಿತ್ತು. ಏಕೆಂದರೆ ಜುಹು ಜಮೀನನ್ನು ಇಸ್ಕಾನ್ ಕೂಡಲೇ ಸ್ವಾಧೀನಪಡಿಸಿಕೊಳ್ಳಬೇಕಿತ್ತು. ಮಿಸ್ಟರ್ ಎನ್ ಆ ಬಳಿಕ ಮನಸ್ಸು ಬದಲಾಯಿಸಿದರೂ ಸಹ
ಒಮ್ಮೆ ಭಕ್ತರು ಆ ಜಮೀನಿನಲ್ಲಿ ನೆಲೆಸಿದರೆಂದರೆ ಅವರನ್ನು ಅಲ್ಲಿಂದ ಒಕ್ಕಲೆಬ್ಬಿಸುವುದು ಸುಲಭದ ಕೆಲಸವಾಗಿರಲಿಲ್ಲ. ಕೂಡಲೇ ನೈರೋಬಿಗೆ ವಿಮಾನದಲ್ಲಿ ಹೊರಡುವುದೆಂದು ಶ್ರೀಲ ಪ್ರಭುಪಾದರು ಅಣಿಯಾದರು. ಭಾರೀ ಗಾತ್ರದ ರಾಧಾಕೃಷ್ಣ ವಿಗ್ರಹಗಳನ್ನು ತಮ್ಮೊಂದಿಗೆ ಒಯ್ಯಲು ಅವರು ಬಯಸಿದರು. ಹಿಂದೆ ನೈರೋಬಿಗೆ ಅವರು ಕಳಿಸಿದ್ದ ವಿಗ್ರಹಗಳು ಹಡಗಿನಲ್ಲಿ ಸಾಗಿಸುವಾಗ ಒಡೆದು ಹೋಗಿದ್ದುವು. ಆದ್ದರಿಂದ ಈ ಬಾರಿ ಪ್ರಭುಪಾದರು 36 ಅಂಗುಲ ಎತ್ತರದ ಅಮೃತಶಿಲೆಯ ವಿಗ್ರಹಗಳನ್ನು ಹೊತ್ತೊಯ್ಯಲು ಕಟ್ಟುಮಸ್ತಾದ ದೇಹ ದಾರ್ಢ್ಯತೆಯನ್ನು ಹೊಂದಿದ ಮಧುದ್ವಿಷ ಸ್ವಾಮಿಯನ್ನು ತಮ್ಮೊಂದಿಗೆ ಕರೆದು ತಂದಿದ್ದರು. ವಿಮಾನಯಾನದ ಅಧಿಕಾರಿಗಳ ವಿಶೇಷ ಅನುಮತಿಯೊಂದಿಗೆ ಪ್ರಭುಪಾದರು ವಿಮಾನವನ್ನೇರಿದರು. ಒಂದು 100 ಪೌಂಡ್ ತೂಕದ ಕೃಷ್ಣನ ವಿಗ್ರಹವನ್ನು ತನ್ನ ತೋಳುಗಳಲ್ಲಿ ಹೊತ್ತಿದ್ದ ಮಧುದ್ವಿಷ ಸ್ವಾಮಿಯು ಅವರನ್ನು ಹಿಂಬಾಲಿಸಿದರು. ಪ್ರಭುಪಾದರ ಆಸನದ ಪಕ್ಕದಲ್ಲಿ ಕೃಷ್ಣನ ಮೂರ್ತಿಯನ್ನಿಟ್ಟು ಅವನು ವಿಮಾನವನ್ನಿಳಿದು ಹೋಗಿ ರಾಧಾರಾಣಿಯ ವಿಗ್ರಹವನ್ನು ಹೊತ್ತು ತಂದನು. ವಿಮಾನಯಾನದ ಬಹಳಷ್ಟು ಸಮಯವನ್ನು ಪ್ರಭುಪಾದರು ಮಧುದ್ವಿಷ ಸ್ವಾಮಿಯೊಂದಿಗೆ ವಾದ ವಿವಾದದಲ್ಲಿ ತೊಡಗಿ ಕಳೆದರು. ಮಧುದ್ವಿಷ ಸ್ವಾಮಿಯು ನಿರಾಕಾರವಾದಿಗಳ ಪಕ್ಷ ಹಿಡಿದು ವಾದಿಸುತ್ತಿದ್ದನು. ಪ್ರಭುಪಾದರು ಪ್ರತಿ ಬಾರಿಯೂ ಅವನನ್ನು ಸೋಲಿಸುತ್ತಿದ್ದರು. ಪ್ರಚಾರಕನಾಗುವ ರೀತಿ ಎಂದರೆ ಇದು. ಪ್ರಭುಪಾದರು ಹೇಳಿದರು, ವಾದದ 2 ಪಕ್ಷಗಳನ್ನು ವಹಿಸಿ ವಿರೋಧಿಯನ್ನು ಗೆಲ್ಲಲು ನೀನು ಸಮರ್ಥನಾಗಬೇಕು. ಚೈತನ್ಯ ಮಹಾಪ್ರಭುಗಳು ಇದೇ ರೀತಿ ಮಾಡುತ್ತಿದ್ದರು. ಪ್ರಭುಪಾದರು 4 ತಿಂಗಳ ಹಿಂದೆ ನೈರೋಬಿಗೆ ಮೊದಲ ಬಾರಿ ಭೇಟಿ ನೀಡಿ ಹೋದ ಬಳಿಕ ಬ್ರಹ್ಮಾನಂದ ಸ್ವಾಮಿ ಮತ್ತು ಕೆಲವು ಅಮೆರಿಕನ್ ಭಕ್ತರು ನಗರದ ಹತ್ತಿರದಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ಹಿಡಿದಿದ್ದರು. ಕೆಲವು ಆಫ್ರಿಕನ್ ಭಕ್ತರನ್ನು ಅವರು ಶಿಷ್ಯರನ್ನಾಗಿ ಸ್ವೀಕರಿಸಿದ್ದರು. ಆದರೆ ದೇವಾಲಯ ಮತ್ತು ಆಶ್ರಮವನ್ನು ಇನ್ನೂ ಅಭಿವೃದ್ಧಿಗೊಳಿಸಿರಲಿಲ್ಲ. ತಮ್ಮ ಸರಳ ಕಾರ್ಯಕ್ರಮವನ್ನು ನಿರ್ವಹಿಸಲಷ್ಟೇ ಅವರು ಸಮರ್ಥರಾಗಿದ್ದುದರಿಂದ ಶ್ರೀಲ ಪ್ರಭುಪಾದರನ್ನು ಯಥೋಚಿತವಾಗಿ ಬರಮಾಡಿಕೊಳ್ಳಲು ಅವರು ಸಜ್ಜಾಗಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹೇಳ್ತೀರಾ ಮಾತಾಜಿ? ಹರೇ ಕೃಷ್ಣ ಇಲ್ಲದಿದ್ರೆ ಮಾತಾಜಿ. ನಾಳೆ ವಿವರಿಸಬಹುದಾ ಅಂತ ಹೇಳಿ. ಇನ್ನು 3 ನಿಮಿಷ ಇರುವುದು. ಓಕೆ ಮಾತಾಜಿ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಮಾತಾಜಿ. ಓಕೆ ನೋಡಿ, 2 ನಿಮಿಷ ಆಯ್ತು. ಇನ್ನು 2 ನಿಮಿಷ ಇರುವುದು. ಬೇಡ ಮಾತಾಜಿ, ನಾಳೆ ವಿವರಿಸುವ. ಜುಹು ವ್ಯವಹಾರ ಜುಹು ವ್ಯವಹಾರವನ್ನು ನಿರ್ವಹಿಸೋದಕ್ಕೆ ಅನುಭವಿಶಾಲಿಯಾದ ಶಿಷ್ಯನೊಬ್ಬನಿಗೆ ಅವರು ಹುಡುಕಾಡ್ತಾ ಇರ್ತಾರೆ, ಶೋಧದಲ್ಲಿದ್ದಾಗ ಪ್ರಭುಪಾದರಿಗೆ ನೈರೋಬಿಯಲ್ಲೇ ಇನ್ನೂ ಪ್ರಚಾರದಲ್ಲಿ ನಿರತನಾಗಿದ್ದ ಬ್ರಹ್ಮಾನಂದ ಸ್ವಾಮಿಯ ಒಂದು ನೆನಪಾಗುತ್ತೆ. ಸೊ ಆಫ್ರಿಕಕ್ಕೆ ವಿಮಾನದಲ್ಲಿ ಹೋಗಿ ಬ್ರಹ್ಮಾನಂದ ಸ್ವಾಮಿಯನ್ನು ಭೇಟಿಯಾಗಿ ಮುಂಬಯಿಗೆ ಬಂದು ಇಲ್ಲಿನ ವ್ಯವಹಾರಗಳನ್ನು ನಿರ್ವಹಿಸಲು ಅವನನ್ನು ಆಹ್ವಾನಿಸಬೇಕೆಂದು ಪ್ರಭುಪಾದರು ನಿರ್ಧಾರ ಮಾಡ್ಕೋತಾರೆ. ಸೊ ತ್ವರಿತವಾಗಿ ಅವ್ರೇನ್ ಮಾಡ್ತಾರೆ, ಕಾರ್ಯೋನ್ಮುಖರಾಗ್ತಾರೆ ಅವರು. ಏಕೆಂದ್ರೆ ಜುಹು ಜಮೀನನ್ನು ಇಸ್ಕಾನ್ ಕೂಡಲೇ ಸ್ವಾಧೀನ ಪಡಿಸ್ಕೊಳ್ಬೇಕಾಗಿರುತ್ತೆ. ಸೊ ಮಿಸ್ಟರ್ ಎನ್ ಆ ಬಳಿಕ ಮನಸ್ಸು ಬದಲಾಯಿಸಿದ್ರು ಸಹ ಒಮ್ಮೆ ಭಕ್ತರು ಆ ಜಮೀನದಲ್ಲಿ ನೆಲೆಸಿದ್ರೆ ಅವರನ್ನು ಅಲ್ಲಿಂದ ಒಕ್ಕಲೆಬ್ಬಿಸುವುದು ಸುಲಭದ ಕೆಲಸ ಆಗಿರ್ಲಿಲ್ಲ. ಕೂಡಲೇ ನೈರೋಬಿಗೆ ವಿಮಾನ ಹೊರಡುವುದೆಂದು ಶ್ರೀಲ ಪ್ರಭುಪಾದರು ಅಣಿಯಾದರು. ಅವರು ಭಾರೀ ಗಾತ್ರದ ರಾಧಾಕೃಷ್ಣ ವಿಗ್ರಹಗಳನ್ನು ತಮ್ಮೊಂದಿಗೆ ಒಯ್ಯಲು ಅವರು ಬಯಸಿದ್ರು. ಸೊ ಹಿಂದೆ ನೈರೋಬಿಗೆ ಅವರು ಕಳಿಸಿದ್ದ ವಿಗ್ರಹಗಳು ಹಡಗಿನಲ್ಲಿ ಸಾಗಿಸುವಾಗ ಅದು ಹೊಡೆದೋಗಿದ್ವು. ಆದ್ದರಿಂದ ಈ ಬಾರಿ ಏನ್ ಮಾಡ್ತಾರೆ, ಪ್ರಭುಪಾದರು 36 ಅಂಗುಲ ಎತ್ತರದ ಅಮೃತ ಶಿಲೆಯ ವಿಗ್ರಹಗಳನ್ನು ಒತ್ತೊಯ್ಯಲು ಏನ್ ಮಾಡ್ತಾರೆ, ಕಟ್ಟುಮಸ್ತಾದ ದೇಹ ದ್ರಾಢತೆ ಹೊಂದಿದ್ದ ಮಧುದ್ವಿಷ್ ಸ್ವಾಮಿಯನ್ನು ತಮ್ಮೊಂದಿಗೆ ಕರ್ತಂದಿರ್ತಾರೆ. ಸೊ ವಿಮಾನಯಾನದ ಅಧಿಕಾರಿಗಳ ವಿಶೇಷ ಅನುಮತಿಯೊಂದಿಗೆ ಪ್ರಭುಪಾದರು ಏನ್ ಮಾಡ್ತಾರೆ, ವಿಮಾನವನ್ನ ಏರ್ತಾರೆ. ಒಂದು 100 ಪೌಂಡ್ ತೂಕದ ಕೃಷ್ಣನ ವಿಗ್ರಹವನ್ನು ತನ್ನ ತೋಳುಗಳಲ್ಲಿ ಹೊತ್ತಿದ್ದ ಮಧುದ್ವಿಷ್ ಸ್ವಾಮಿಯು ಅವರನ್ನು ಹಿಂಬಾಲಿಸ್ತಾ ಹೋಗ್ತಾನೆ. ಪ್ರಭುಪಾದರ ಆಸನದ ಪಕ್ಕದಲ್ಲಿ ಕೃಷ್ಣನ ಮೂರ್ತಿಯನ್ನಿಟ್ಟು ಅವನು ವಿಮಾನವನ್ನಿಳಿದು ಹೋಗಿ ರಾಧಾರಾಣಿಯ ವಿಗ್ರಹವನ್ನು ಹೊತ್ತು ತರ್ತಾನೆ. ಸೊ ವಿಮಾನಯಾನದ ಬಹಳಷ್ಟು ಸಮಯವನ್ನು ಪ್ರಭುಪಾದರು ಮಧುದ್ವಿಷ್ ಸ್ವಾಮಿಯೊಂದಿಗೆ ವಾದ ವಿವಾದದಲ್ಲಿ ತೊಡಗಿ ಕಳೆದರು. ಮಧುದ್ವಿಷ್ ಸ್ವಾಮಿಯು ನಿರಾಕಾರವಾದಿಗಳ ಪಕ್ಷ ಹಿಡಿದು ಅವನು ವಾದಿಸ್ತಾ ಇರ್ತಾನೆ. ಪ್ರಭುಪಾದರು ಪ್ರತಿ ಬಾರಿಯೂ ಅವನನ್ನು ಸೋಲಿಸ್ತಾ ಇರ್ತಾರೆ. ಪ್ರಚಾರಕನಾಗುವ ರೀತಿ ಎಂದರೆ ಇದು. ಪ್ರಭುಪಾದರು ಹೇಳಿದರು, ವಾದದ 2 ಪಕ್ಷಗಳನ್ನು ವಹಿಸಿ
ವಿರೋಧಿಯನ್ನು ಗೆಲ್ಲಲು ನೀನು ಸಮರ್ಥನಾಗಬೇಕು. ಚೈತನ್ಯ ಮಹಾಪ್ರಭುಗಳು ಇದೇ ರೀತಿ ಮಾಡುತ್ತಿದ್ದರು ಅಂತ ಹರೇ ಹೇಳ್ತಾರೆ. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡಿ ಮಾತಾಜಿ. ಹೌದಾ? ಓಕೆ ವಾಂಚಕಲ್ಪತ. ಓಕೆ ಓಕೆ. ಹರೇ ಕೃಷ್ಣ. ವಾಂಚಾಕಲ್ಪತರ ವಶ್ಯ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲಾ ಪ್ರಭುಪಾದರಿಗೆ ಜೈ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.